ಆ ಬ್ರಾಂಡ್ ಸಪೋರ್ಟ್ ಮಾತ್ರ ದೆಪ್ಪಾಡು ನನ್ನ BJP ಬರ್ತಲ್ಲ ಒಂಜಿ ಗ್ರಾಮಕ್ಕೆ ಒಂಜೇ ಯಾವ ಈರೆಗ್ಲದ್ದಿ ಆರೆಗ್ಲದ್ದಿ ಬೇರೆಗ್ಲದ್ದಿ ಏರೆಗ್ಲದ್ದಿ ಓಳು ಬದುಕುನೆ ನಮ್ಮ ಈಶ್ವರಮಂಗಲ ನೆಟ್ಟಿನ ಮೂರ್ನೂರಿನಲ್ಲಿ ನಂಬರ್ 1 ಭ್ರಷ್ಟಾಚಾರ ಮಾಡಿದ್ದಾರೆ. ವೀಕ್ಷಕರೇ ನಮಸ್ಕಾರ. ಗ್ರಾಮಕ್ಕೊಂದು ರೌಂಡ್ ವಿಶೇಷ ಎಲೆಕ್ಷನ್ ಪೂರ್ವಭಾವಿಯಾಗಿ ನಡೆಸುವಂತಹ ಒಂದು ಸುದ್ದಿ ಮೀಡಿಯಾ ನೆಟ್ವರ್ಕ್ ವತಿಯಿಂದ ನಡೆಸುವಂಥ ಕಾರ್ಯಕ್ರಮ. ಇವತ್ತು ನಾವು ನೆಟ್ಟಣಿಗೆ ಮುಡ್ನೂರು ಗ್ರಾಮದ ಈಶ್ವರಮಂಗಲ ಜಂಕ್ಷನ್ನಲ್ಲಿದ್ದೇವೆ. ಈ ಒಂದು ಪ್ರದೇಶ ಅತ್ಯಂತ ಕರ್ನಾಟಕ ಮತ್ತು ಕೇರಳ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ಒಂದು ಭಾಗ ಕೂಡ, ಅತ್ಯಂತ ಪುತ್ತೂರು ತಾಲೂಕಿನ ಅತ್ಯಂತ ಕಟ್ಟಕಡೆಯ ಗ್ರಾಮವೂ ಕೂಡ ಹೌದು. ಇಲ್ಲಿನ ಮತದಾರರು ಏನು ಹೇಳ್ತಾರೆ, ಈ ಗಡಿ ಪ್ರದೇಶದ ಜನರ ಸಮಸ್ಯೆಗಳೇನಿವೆ, ಬೇಡಿಕೆಗಳೇನಿವೆ, ಚುನಾವಣೆಗೆ ಮುನ್ನ ತಮ್ಮ ಅಭ್ಯರ್ಥಿಗಳಿಗೆ ಯಾವ ರೀತಿಯಾದಂತಹ ಬೇಡಿಕೆಗಳನ್ನು ಅವರು ಮುಂದಿರಿಸಲಿಕ್ಕೆ ಇದ್ದಾರೆ ಎನ್ನುವಂತಹ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಬನ್ನಿ ಇವತ್ತಿನ ಗ್ರಾಮಕ್ಕೊಂದು ರೌಂಡ್ ಮುಖಾಂತರ. ನಾವು ಕೂಲಿ ಕೆಲಸ ಮಾಡೋದು, ನಮಗೇನು ಪ್ರಯೋಜನ ಇಲ್ಲ ಕೆಲಸ ಹೋಗುವವರಿಗೆ. ಊರಿನವರಿಗೆ ಒಂದು ನೀರು ಒಂದು ವ್ಯವಸ್ಥೆ ಏನು ಮಾಡೋದಿಲ್ಲ. ಒಟ್ಟು ಕಾಂಗ್ರೆಸ್ BJPನವರೆಲ್ಲ ಬರ್ತಾರೆ, ಬೇಡಿಕೆ ಇಡ್ತಾ ಇದ್ದೇವೆ ನಾವು. ಯಾರಲ್ಲಿ ಪಂಚಾಯತ್ ಹೋಗಿದ್ರೆ ನೀವು ನಿಮ್ಮ ಮೆಂಬರ್ ಹತ್ರ ಹೇಳಿ. ಹಾಗೆ ಈಗ ಅಂತ ನಮ್ಮಲ್ಲಿ ನೀರು ಇಲ್ಲದೆ ಒಂದು ತಿಂಗಳಾಯಿತು. ಮೇಣಲೇರಿ ಇಲ್ಲಿ 3 ಕಿಲೋಮೀಟರ್ ಇರೋದು, ಬರಲಿಲ್ಲ, ಬರೋಕಷ್ಟೇ. ಬಂದರೆ ನಾವು ಅದೇ ಊರಿನವರಿಗೆ ಸಮಸ್ಯೆ, ಊರಿನ ಸಮಸ್ಯೆ, ನಮ್ಮ ಮನೆ ಸಮಸ್ಯೆ ಇಲ್ಲ. 10 ಜನರಿಗೆ ಆಗುವಂಥ ಕೆಲಸ ಮಾಡಬೇಕಲ್ಲ. ಮುಖ್ಯವಾಗಿ ನೀರಿನ, ಹೌದು ನೀರಿನದ್ದು ನಮಗೆ ಮೇನ, ಬೇರೆ ಏನಿಲ್ಲ ನಮ್ಮಲ್ಲಿ ನೀರಿನದ್ದು ಮೈನ್ ನಮಗೆ ಈಗ. ಯಾವ್ದು ಯೋಜನೆ ಏನಾದ್ರು ಬರಲಿಲ್ವಾ? ಯೋಜನೆ ಮೊನ್ನೆ ಒಂದು ಬೋರ್ ಹಾಕಿದ್ದಾರೆ, ಒಂದು 10 ದಿವಸ ಆಯಿತು. ಅದಕ್ಕೆ ಪಂಪ್ ಹಾಕಲಿಲ್ಲ. ಮೊದಲು ಒಂದು ಬೋರ್ ಇತ್ತು, ಅದರ ಡ್ರೈ ಆಗಿದೆ ನೀರು, 1 ತಿಂಗಳಾಯಿತು. ನಮಗೆಲ್ಲ ಆ ಕಡೆ ನಲ್ಲಿ ನೀರು, ಬೇರೆ ನೀರಿಲ್ಲ ನಮ್ಮ ಏರಿಯಾ. ಕ್ಯಾಂಡಿಡೇಟ್ ಹೇಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರ? ಅಶೋಕ್ ರೈ ಅಂತ ಹೇಳ್ತಾರೆ, ಹೆಚ್ಚಿನ ಅಂಶ ಅವರೇ ಬರ್ತಾರೆ ನೋಡಿ. ಹೌದು, ಯಾಕೆಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಪಾಪದವರಿಗೆಲ್ಲ. ದೊಡ್ಡವರು ಅಂತಲ್ಲ, ಒಳ್ಳೆ ಕೆಲಸ ಮಾಡಬೇಕು. ಪರವಾಗಿಲ್ಲ. ಇಲ್ಲಿ ಪುತ್ತೂರಲ್ಲಿ ಸ್ವಲ್ಪ ಫೈಟ್ ಕಾಣ್ತದೆ. BJP, ಕಾಂಗ್ರೆಸ್ ಮತ್ತು ಪಕ್ಷೇತರ. ನನ್ನ ಲೆಕ್ಕದಲ್ಲಿ ಪುತ್ತಿಲ ಬರಬೇಕು. BJP ಎಲ್ಲ ಓಟುಗಳನ್ನು ಅವರು ತಗೊಂಡಾರ. BJP ಅವರು ಎಲ್ಲ ತಗೊಳ್ಳಿಕ್ಕಿಂತಿಲ್ಲ, ಅದು 3 ಶೇರ್ ಆದೀತು BJP ಯದ್ದು. ಒಂದು ಕಾಂಗ್ರೆಸ್ ಹೋಗ್ತದೆ, BJP ಹೋಗ್ತದೆ, ಮತ್ತು ಪುತ್ತೂರವರಿಗೆ ಹೋಗ್ತದೆ. BJP ಓಟು ಕಾಂಗ್ರೆಸ್ ಕಡೆ ಹೋಗ್ಬೋದು. ಅದು ಅಶೋಕ್ ಕುಮಾರ್ ರೈ ಅವರ. BJP ಸ್ಪ್ಲಿಟ್. ಕಾಂಗ್ರೆಸ್ ಲಾಭ? ಕಾಂಗ್ರೆಸ್ ಲಾಭದ ಬಗ್ಗೆ ಆಯ್ತ ಬಗ್ಗೆ ಎಂಕ್ಲಿದಲ್ಲ ಗೊತ್ತಿಜಿ ನಾ ತೆಂಗ್ಲ ಡೀಪಾದ ಹೋಗ್ಬುಜದ ಬಿಸಿ ಬಿಸಿ ಚರ್ಚೆ. BJP ಬರೋದು ಎಂಕ್ಲ ಒಂಜಿ ನಿರೀಕ್ಷೆ. ಕ್ಯಾಂಡಿಡೇಟ್ ಎಂಚ ಸರ್ತಿ BJP ಶತಿಮ ಪೇರ್ನ ಎಂಗ್ಲ ಜಾಸ್ತಿ ಎಲ್ಲ ಗೊತ್ತಿಜದ. ತುಂಬ ತಾಲೂಕು ಪಂಚಾಯತ್ ಅಧ್ಯಕ್ಷ ಆದಿತ್ಯ ನಾವು ಮಾತ್ರ ಗೊತ್ತು, ಬೇರೆದಲ್ಲ. ಅಣ್ಣ ನಮಸ್ತೆ. ಹೇಗುಂಟು ಎಲೆಕ್ಷನ್? ಎಲೆಕ್ಷನ್ ಟ್ರೆಂಡ್ ಭಾರಿ ಒಳ್ಳೆಯದುಂಟು. ಕಾಂಗ್ರೆಸ್ ಪರವಾದಂತಹ ಅಲೆ ತುಂಬ ಉಂಟು. ಅಶೋಕ್ ಕುಮಾರ್ ರೈಗಳು ಗೆಲ್ಲುವಂಥ ಒಂದು ಚಾನ್ಸ್, ಬಹುತೇಕ ಚಾನ್ಸ್ ಗೆಲ್ಲುವಂಥದ್ದು ಅಲ್ಲ, ಮೊದಲಿಗಿಂತ ಎಷ್ಟೋ ಪಟ್ಟು ಹೆಚ್ಚು. ಅಶೋಕ್ ರೈ ಅವರು ಉದಾರಿಗಳು, ಅವರ ಟ್ರಸ್ಟ್ ಎಲ್ಲ ಉಂಟಲ್ಲ, ಅದುವೇ ಅವರಿಗೆ ಪ್ಲಸ್ ಆಯಿತು, ಅದುವೇ ಅವರಿಗೆ ಟಿಕೆಟ್ ಸಿಗಲಿಕ್ಕೆ ಕಾರಣ ಆಯಿತು ಅಂತ ಹೇಳಬಹುದು ನಾವು. ಹಾಗೆ ಮತ್ತು ಬಾಕಿ ಪಾರ್ಟಿಯವರು ಇದ್ದಾರೆ. BJP ಇದೆ, ಅರುಣ ಪುತ್ತಿಲ ಇದ್ದಾರೆ. ಅದು ಒಂದೇ ಪಾರ್ಟಿಯಿಂದ ಇಬ್ಬಾಗ ಆಗ್ತದೆ, ಖಂಡಿತವಾಗಿ ಆಗ್ತದೆ. ಆದ ಕಾರಣ ಕಾಂಗ್ರೆಸ್ ಖಂಡಿತವಾಗಿಯೂ ಬರ್ತದೆ. ಈ ಭಾಗದಲ್ಲಿ ಅಂತೇಳಿದರೆ ಒಂದೊಂದು ಭಾಗದಲ್ಲಿ ಒಂದೊಂದು ವಾರ್ಡ್ ವೈಸ್ ಹೇಳುವುದಿದೆ. ನೀರಿನ ಬವಣೆ ಇಲ್ಲಿ ಫೀಲ್ಡಿಗೆ ನಾವು ಹೋದಾಗ ಎಲ್ಲ ಕಡೆಯಲ್ಲಿಯೂ ನೀರಿನ ಬವಣೆ ನಾವು ಕೂಡ ಸ್ವತಃ ಅನುಭವಿಸ್ತಾ ಇದ್ದೇವೆ. ಅದಕ್ಕೆ ಪರಿಹಾರ ಅಂತೇಳಿದರೆ, ನೀರು ಇಲ್ಲದಿದ್ದರೆ ಪರಿಹಾರ ಹೇಗೆ? ಬಾವಿಯಲ್ಲಿ ಭೂಮಿಯಲ್ಲಿ ನೀರು ಇಲ್ಲದಿದ್ದರೆ ಅದಕ್ಕೆ ಪರಿಹಾರ ಅಂತ ಇರುವುದಿಲ್ಲ. ಇಲ್ಲೇನು ನದಿ ಅಂಥದ್ದೇನು ಇಲ್ಲ ಹತ್ತಿರದಲ್ಲಿ, ಅದನ್ನು ಬಳಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಅವರವರ ಸ್ವಂತ. ನನಗೆ ಒಂದು 40 ಸೆನ್ಸ್ ಜಾಗ ಉಂಟು, ಅದರಲ್ಲಿ ನೀರು ಹಾರಿ ಏನೆಲ್ಲ ಆಗಿದೆ. ಬಾವಿಯಲ್ಲಿ ಸ್ವಲ್ಪ ಇದ್ದ ಕಾರಣ ನಾವು ಬದುಕುತ್ತಿದ್ದೇವೆ. ದೂರದಿಂದ ನೀರು ತರುವ ಹಾಗೆಯೂ ಇಲ್ಲ. ನೀರು ಇರಲಿ ಇಲ್ಲದೇ ಇರಲಿ ಒಂದು ಬದಲಾವಣೆ ನಿರೀಕ್ಷಿತವಾಗಿತ್ತು ಮೊದಲೇ. ಮತ್ತು BJPಗೆ ಹೋದರೆ ಅಂತ ಹೇಳಿದರೆ ಅದಕ್ಕೆ ಆಗಲೇ ಉತ್ತರ ಕೊಡ್ಬೋದು ಅಷ್ಟೇ, ಅಲ್ಲದೆ ಈಗ ಕೊಡಲಿಕ್ಕೆ ಆಗುವುದಿಲ್ಲ. ಎಲೆಕ್ಷನ್ ಈ ಸಲ ಪುತ್ತೂರಲ್ಲಿ BJP ಬರ್ತದೆ. BJP ಹೇಗೆ ಹೇಳ್ತಾರೆ ಅಂದರೆ ಮಠಂದ್ರ ಅವರ ಅಭಿವೃದ್ಧಿ ಕಾರ್ಯ ನೋಡಿ ಕೆಲಸ ಆಗಿದೆ, ಅವರಲ್ಲಿ ಎಲ್ಲ ಕಡೆ ಕೂಡ ಕೆಲಸ ಆಗಿದೆ. ಆದ ಕಾರಣ BJP 100% ಬರ್ತದೆ.
ಹಿಂದುತ್ವದ ಪರವಾಗಿ ಓಟ್ ಹೋಗ್ಲಿಕ್ಕಿಲ್ಲ. ಅಲ್ಲ, ಹಿಂದುತ್ವ BJP ಹಿಂದುತ್ವದ ಪರವಾಗಿ ಇದೆ ಈಗ ಕೂಡ ಇದೆ. ಇದೆ ಇದೆ. ಆದ್ರೆ ಈಗ ಅರುಣ್ ಕುಮಾರ್ ಪುತ್ತೂರು ಅವರು ಹಿಂದುತ್ವದ ಪರವಾಗಿ ಅಲ್ಲ, ಅರುಣ್ ಕುಮಾರ್ ಪುತ್ತಿಲ ಈಗ ಬಂಡಾಯ ಇರ್ಬೋದು, ಆದರೂ ಕೂಡ BJP ಅನ್ನುವಂಥದ್ದು ಹಿಂದುತ್ವ ಪರವಾಗಿ ಈಗ ಕೂಡ ಇದೆ. ವೋಟ್ ಡಿವೈಡ್ ಆಗಿ ಕಾಂಗ್ರೆಸ್ಗೆ ಏನಾದರೂ ಲಾಭ ಆದೀತ ಅಂತ? ಅದೇ ಒಟ್ಟು ನಮ್ಮ BJP ಡಿವೈಡ್ ಆಗಲಿಕ್ಕೆ ಬಿಡಬಾರ್ದು ನಾವು, ಆದಷ್ಟು BJP ಹತ್ತ ತಿಳಿಬೇಕು ನಾವು. ಆದ ಕಾರಣ BJP ಮುಂಚಿನಷ್ಟಲ್ಲ, ಒಂದು ಸ್ವಲ್ಪ ವ್ಯತ್ಯಾಸದಲ್ಲಿ ವಿನ್ ಆಗುವಂಥ ಚಾನ್ಸಸ್ ಜಾಸ್ತಿ ಉಂಟು, ವಿನ್ ಆಗ್ತದೆ. ಕ್ಯಾಂಡಿಡೇಟ್ ಹೇಗೆ BJP ಅವರು? ಅನುಭವ ಉಂಟು ಅವರಿಗೆ, ಅಂದರೆ ಪ್ರಾಯ ಅಂತ ಹೇಳ್ತಾರೆ, ಆದರೂ ಅನುಭವ ಉಂಟು ಅವರಿಗೆ. ಎಲ್ಲ ಕ್ಷೇತ್ರದಲ್ಲಿ ಇದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದವರು, ಸದಸ್ಯರಾಗಿದ್ದವರು, ಅನುಭವದ ಆಧಾರದ ಮೇಲೆ ಅವರು ಒಳ್ಳೆ ಕ್ಯಾಂಡಿಡೇಟ್, ತೊಂದರೆ ಇಲ್ಲ. ಏನು ಬೇಡಿಕೆಗಳಿದೆ, ಸಮಸ್ಯೆಗಳಂತೇಳಿದರೆ ಆದಷ್ಟು ಕೆಲಸ ಆಗ್ತಾ ಉಂಟು. ಅದೇ BJP ಬಂದರೆ ಇನ್ನೂ ಕೂಡ ಕೆಲಸ ಆಗಲಿಕ್ಕೆ ಬಾಕಿ ಉಂಟು, ಅದು ಮುಂದಿನ ಹಂತದಲ್ಲಿ ಆಗ್ತದೆ. ಅಶ್ವತಿಮಪ್ಪ ಅವರು ವಿನ್ನಾದರೆ 100% ಆಗ್ತದೆ. ನಮಸ್ತೆ. ನಮಸ್ತೆ. ಹೇಗುಂಟು ಎಲೆಕ್ಷನ್? ಈ ಸಲ ಕಾಂಗ್ರೆಸ್ ಅಲೆ ಜೋರುಂಟು. ಅಶೋಕ್ ಕುಮಾರ್ ರವರು ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಅವರಿಗೆ ಓಟ್ ಹಾಕುವಂಥ ಒಂದು ನಿರೀಕ್ಷೆ ಇದೆ. ಆದರೆ ಕಾಂಗ್ರೆಸ್ ಪಾರ್ಟಿಯ ಮೇಲೆ ಉತ್ತಮವಾದ ಒಲವಿದೆ. ಈ ಸರ್ಕಾರಗಳು ಮಾಡಿದಂಥ ಕೆಲವರು ಬೇಸತ್ತು ಈ ಸಲ ಕ್ಯಾಂಡಿಡೇಟ್ ಸಹ ಉತ್ತಮ ರೀತಿಯ ಗುಣಲಕ್ಷಣವನ್ನು ಹೊಂದಿರುವ ಕಾರಣ ಕಾಂಗ್ರೆಸ್ಸಿಗೆ ಹೆಚ್ಚಿನ ಒಲವು ಜನರು ತೋರ್ತಾ ಇದ್ದಾರೆ. ನಾವೆಲ್ಲ ಫೀಲ್ಡಿಗೆ ಹೋಗುವಾಗ ಕೇವಲ ಮೊದಲೆಲ್ಲ 4-5-6 ಜನ ಹೋಗ್ತಾ ಇದ್ದೀವಿ. ಈಗ ನಮ್ಮೊಟ್ಟಿಗೆ ಒಂದು 10-15-20 ಜನ ಬಂದು ಸೇರಿಕೊಳ್ತಾರೆ. ನಾವು ಬರ್ತೇವೆ ಅಂದರೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಮ್ಮೊಟ್ಟಿಗೆ ಸೇರಿಕೊಳ್ತಿದ್ದಾರೆ. ಅಂದರೆ ಅಷ್ಟು ಅವರ ಮೇಲೆ ಅಭಿಮಾನಿಗಳು ಹುಟ್ಟುಕೊಂಡಿದ್ದಾರೆ. ನಮ್ಮ ಈ ಊರಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕಂತ ನಮ್ಮದೊಂದು ಇದ್ದಿತ್ತು, ಅದನ್ನು ಅವರು ಮಾಡ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ಕೆಲವು ಮನೆ ಇಲ್ಲದವರಿಗೆ ಮನೆ ಅವರು ಕಟ್ಟಿಕೊಡ್ತಾರೆ ಅಂತಲೂ ಹೇಳಿದ್ದಾರೆ. ಸರ್ಕಾರದಿಂದ ಇಲ್ಲದೆ ತಮ್ಮ ಸ್ವಂತ ಇದರಿಂದಾದರೂ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಓಟದ ನಮ್ಮ ಆಸಕ ಫುಲ್ಲು ಆಸಕನೇ ನಾನು ಸಂಜೆ ಮಟ್ಟ ಆತ ಅಭಿವೃದ್ಧಿ ಆತನು ಮೂಲ ನರೇಂದ್ರ ಮೋದಿನ ಎಡ್ಡ ಒಂದುಂಡು ಮಾತ ಕಿಸಾನ್ ಸಮ್ಮಾನ್ ಆಯುಷ್ಮಾನದ ನೇತ ಅಂದ ಎಂಕ್ಲ BJP ಪುತ್ತೂರು BJP 30,000 ಓಟಿಗೆ ಲೀಡ್ ಆಪನು ಅಂಚನೆ BJPದ ಒಂಜಿ ಭಾಗ ಆತಿತ್ನಾರಿ ಪುತ್ತೂರಿಗೆ ಪುತ್ತಿಲ್ಲ ಅಂದ್ ಮಾಡೋದಿಲ್ಲ ರೆವೆಂಚಾವು ಎಂಕ್ಲೆ ಕಾಂಗ್ರೆಸ್ ಮಾತ್ರ ಎಂಕ್ಲ ಪಾಪ ಅವು ಐನಂತ ಎಂಕ್ಲ ಒಂದಿದ್ದಿ ಎಂಕ್ಲ BJP ವಿನ್ ಆಪನು ಆ ಸಾಕಾನೆ ಫಸ್ಟ್ ಗೊಂದಲ ಎತ್ತನ ಇತ್ತ ಒಂಚೂರು ಸರಿ ಆತನು ಅವನು ಆತಲ್ಲ ಎಲ್ಲ ಅಂಜಿಗಾನ ಸರಿ ಆಪನು ಮಾತ ಒಂಜಿ ಆಪನು ಆತನು ಇತ್ತ ಫೀಲ್ಡ್ పోతా ఫీల్డ్ ಅಂದ ಮಾತ ಆಸಕ ಅಂದೆ ಉಂಡು ಆಸತೆ ಉಂಡು ಸಮಸ್ಯೆ ಸುಮಾರು ಉಂಟು ಚರಂಡಿದ ಉಂಡು ಒಂಜಿ ಮೇಲ್ಚಾವಣಿದ ಲೆಕ್ಕಲ್ಲಿ ಮನವಿ ಕೊಡ್ತಿದ್ದಿ ಅಭಿಪ್ರಾಯ ಉಂಟು ಮಾತ್ರ ಇಜ್ಜಿ ಬತ್ತಿ ಜರಕ್ಕೆ ಏನಿದೆ ಇಜ್ಜಿ ಹೇಗುಂಟು ಮೇಡಮ್ ಎಲೆಕ್ಷನ್ ಅದೆಲ್ಲ ನಿಮ್ಮಲ್ಲಿ ಒಂದು ಹೇಗೆ ಮಾತಾಡ್ತಾರೆ ಜನರೆಲ್ಲ? ಜನರೆಲ್ಲ ಪರವಾಗಿಲ್ಲ, ಎಲ್ಲ ಮಾತಾಡ್ತಾರೆ. ಯಾರು ಒಳ್ಳೆಯದಾಗಿ ಚೆನ್ನಾಗಿ ನೆನೆಸ್ತಾರ ಅವರೇ ಗೆಲ್ಲುದು, ಒಳ್ಳೆಯ ಪಾರ್ಟಿಯವರು. BJP ಕಾಂಗ್ರೆಸ್ ಅಂತೇಳಿ ನಂಗೆ ಲೆಕ್ಕ ಇಲ್ಲ, ಯಾರು ಒಳ್ಳೇದು ಮಾಡ್ತಾರೆ ಅವ್ರಿಗೆ ಗೆಲ್ಲುದು ಅಷ್ಟೇ, ಜನರೇ ಹಾರಿಸ್ತಾರೆ. ಹೌದು, ನಮ್ಮಿಂದ ಏನಿಲ್ಲ ಅದರಲ್ಲಿ. ಊಟದ ಎಂಕ್ಲಲ್ಲೇ ಬತ್ತಿಜೇರದ ಬರಡದಿ ಬರಡದಿ ಆಯ್ತು ಬಾರಿ ಕಾಂಪಿಟೇಷನ್ ಉಂಟದ BJP ರೆಡ್ ಉಂಟು. ನಾವು ವೈದ್ಯರಾಗಿದ್ದುಕೊಂಡು ಯಾವುದೇ ರಾಜಕೀಯದಲ್ಲಿ ನಾವಿಲ್ಲ, ಆದರೆ ಅರ್ಹ ಅಭ್ಯರ್ಥಿಗಳನ್ನು ನಾವು ಗುರುತಿಸಿ ಅವರಿಗೆ ಮತದಾನ ನಾವು ಮಾಡಬೇಕು. ಆ ವ್ಯಕ್ತಿ ಹೇಗಿದ್ದಾನೆ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥ ವ್ಯಕ್ತಿ ಆಗಿರಬೇಕು ಸೇವೆ ಮಾಡೋದರಲ್ಲಿ. ಸರ್, ಅವರು ವೈದ್ಯನಾಗಿದ್ದುಕೊಂಡು ಆರೋಗ್ಯ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿಗಳಾಗಬೇಕು ಪುತ್ತೂರು ವಿಭಾಗದಲ್ಲಿ? ಪುತ್ತೂರು ವಿಭಾಗದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ, ಆದರೆ ಇನ್ನೂ ಅಭಿವೃದ್ಧಿ ಆಗಲಿಕ್ಕೆ ಉಂಟು. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಬೇಕು. ಓಟದವರ ಸುಂದರಜ್ಜಿ ಮಾಮೂಲ ಹಾಂ ಈ ಸರ್ತಿ ಒಂಜಿ ಈ ಸರ್ತಿ ತುಕ ಏರುಂದು ಮಾಮೂಲದಲ್ಲಿ ಕೊಂಡ ಡಿಫರೆಂಟ್ ಉಂಟು. ಅಂದಾಜು ಒಂಜಿ ಏರು ಬರಬೇಕು ಪುತ್ತೂರು ಓಟು ಮಂತೆಲ್ಲ ಪುತ್ತಿಲ್ಲ ಅಂದ್ರೂ ಕ್ಷೇತ್ರ ಅದು ಅಂಚ BJP ಬರ್ಚಿ ಸಮರ್ಥ ಅಭ್ಯರ್ಥಿ ಇಜ್ಜದ ಅಂದು ಎಂಕ್ಲೂರ ಮೂಲ ನಿವಾಸಿ BJP ನಿಷ್ಠಾವಂತ ಕಾರ್ಯಕರ್ತರು ಅಂಚ ಈ ಸರ್ತಿ ಒಂಜಿ ಕಾರ್ಯಕರ್ತರಂಜಿ ಕ್ಯಾಂಡಿಡೇಟ್ ಎಂಚಿತ್ತೆ ಆಶೋಕ್ ನಿಮ್ಮಪ್ಪ ಸುಂದರಜ್ಜಿ ಅಂದ ಅಭಿಪ್ರಾಯ ಅನ್ವಣಿತು ಅರ್ಣಿತು ಇಜ್ಜಿ ಮಾಂತಿರಿಗಳ. ನಮಸ್ತೆ ಸರ್. ಎಂಚುಂಡು ಎಲೆಕ್ಷನ್ ಎಲ್ಲ? ಎಲೆಕ್ಷನ್ ತೊಂದರೆಜ್ಜಿ ಈ ಸರ್ತಿ ಪುತ್ತಿಲ್ಲ ಬರ್ಪಣ ಲಕ್ಷ ನೋಟುಂಡು ದಾಯಿ ಬಂಡ ಎಂಕ್ಲ ಒಟ್ಟು BJP ದಾಯಿ ಬಂಡ ಈತ ಸರ್ತಿ BJPಗೆ ಓಟು ಕೊರ್ನ ಎಂಕ್ಲ ಈ ಸರ್ತಿ ಸಮರ್ಥ ಅಭ್ಯರ್ಥಿ ಕೊಡ್ತಿದ್ದೀರಿ ಪುತ್ತೂರು ಐಕೆ ಬಡತೆ ಪುತ್ತಿಲ್ಲ ಎಂಕ್ಲಿಗೆ ಸಮರ್ಥ ಅಭ್ಯರ್ಥಿ ತೋಜಿನಿ ಐಕೆ ಬಡತೆ ಎಂಕ್ಲ ಈ ಸರ್ತಿ ಪುತ್ತಿಲ್ಲ ಓಟು BJP ಏರಿಗೆ ಸಮರ್ಥ ಅಭ್ಯರ್ಥಿ ಕೊಡ್ತುಂಡ ಅದು ಕಿಶೋರ್ ಕುಮಾರ್ ಬಟ್ಟೆ ಅಡಿತೇರಿ ಮಟಂದೂರಿಗೆ ಕೊರ್ತೊಳಿತೀನಿ ಆತ ಅಂಚೆ ಐತನ ಮಕ್ಕಳಿಗೆ ಆತ ಪುತ್ತಿಲಗೆ ಕೊರ್ತೊಳಿತೀನಿ ಜಂಡ
ಅಂಚೆ ಹೇಳಿದ್ರೆ ಈ ಸರ್ತಿ ಪೂರ ಎಂಕ್ಲ ಪುತ್ತಿಲಾಗೆ ಒಟ್ಟು ಕೊರ್ಕೊಂಡು ಅಂದು ಡಿಸೈಡ್ ಮಾಡ್ತಾರೆ ಏನು ಬಿ ಜೆ ಪಿ ಫೀಲ್ಡ್ ಅಂತಾನೆ ದುಂಬುಲ ಮೇನಳ ಬುತ್ತುಟಿ ಪುತ್ತಿಲ ಅಂತ ನಿರ್ಧಾರ ಬಿಜೆಪಿ ರಡ್ಡು ಭಾಗ ಅದು ನಡೆದು ಮೂಜಿನದ ಒಂದು ಪಕ್ಷ ಪಂಡ ಕಾಂಗ್ರೆಸ್ಗೆ ಲಾಭ ಅವೆಲ್ಲ ಯಾವುವು ಇದ್ರ ಬಗ್ಗೆ ಬೇಜಾರಿದ್ಯಾ ಎಂಕ್ಲೆ ದಾಳ ಬೇಜಾರಿದೆ ಬೇಜಾರಿದೆ ಎಲೆಕ್ಷನ್ ಎಲ್ಲ ತುಂಬ ಹವಾ ಉಂಟು ಆಸಕ್ರಿಯ ಅವ್ರದ್ದು ಅಲ್ಲ ಅಲ್ಲ ಹವಾ ಜಾಸ್ತಿ ಇರೋದು ಅವ್ರದ್ದು ಮತ್ತೆ ನೋಡ್ಬೇಕು ನಾವು ಅದೇ ಯಾವ ಪಾರ್ಟಿ ಅಂತ ಹೇಳುದಿಲ್ಲ ನಮ್ಮ ಇಷ್ಟ ಅದ ಮತ್ತೆ ಅಭಿವೃದ್ಧಿ ಇನ್ನೂ ಸಹ ಉಂಟು ನಮ್ಮ ವಾರ್ಡು ಮೇನಳ ಮತ್ತೆ ಅಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಸರಿ ಪೈಪ್ ಉಂಟು ನೀರು ಬರೋದಿಲ್ಲ ಬೋರೆಲ್ಲ ಬತ್ತಿ ಹೋಗಿದೆ ಈಗ ಹವಾಮಾನ ಸಹ ಹಾಗೆ ಉಂಟಲ್ಲ ಮತ್ತೆ ಪ್ರಾಬ್ಲಮ್ ಉಂಟು ರೋಡಿನದ್ದೆಲ್ಲ ಒಳ್ಳೆ ಅಭಿವೃದ್ಧಿ ಯಾರಿಗೆ ಮಾಡ್ತಾರೆ ಅವರಿಗೆ ನೋಡಿ ಹಾಕುವ ಅಂತ ಹಾಗೆ ನೀವು ಈಗ ರಿಕ್ಷಾ ಬಾಡಿಗೆಲ್ಲ ಹೋಗುವ ರೋಡ್ಗಳೆಲ್ಲ ಕೆಲವು ಕಡೆ ಎಲ್ಲ ತೊಂದರೆ ಉಂಟು ಮೈನ್ ರೋಡ್ ಎಲ್ಲ ಒಳ್ಳೆಯದುಂಟು ಒಳಗಡೆ ಈಗ ಮಳೆಗಾಲ ಬರುವ ತುಂಬ ಕಷ್ಟನೇ. ನಮಸ್ತೆ ಅಣ್ಣ ಎಂಚುಂಡು ಎಲೆಕ್ಷನ್ ನಾವು ಸುಳ್ಯನಾ ಸುಳ್ಯ ಎಂಚುಂಡು ಸುಳ್ಳಿಟ್ಟು ತೊಂದರೆ ಈತುಂಡ ಬಿ ಜೆ ಪಿಗೆ ಬರೋಂದಿದ್ದಾನೆ ಈ ಸರ್ತಿ ತಿರುಗಿದೆ ಇದು ಎಂಗ್ಲೇ ದಾಳ ನೀರಿಜ್ಜಿ ಪರಿಹಾರ ಅಂತ ತೋರಿದೆ ಪೂರ ಪೈಪ್ ಬೋರು ದೇತು ಅಲ್ಪ ಬಾಕಿ ಉಂಟು ಪೈಪ್ ಕಡಸನ ಹೊಡ್ತೀರಿ ಒಲ್ಪ ತೋಡು ಪೂರ ನೀರು ತುಂಬಂದು ಪರಿಹಾರ ಕೊಂಡ್ರು ಬುಗದಾಯ್ದು ಓಟು ಬಿ ಜೆ ಪಿ ಸರ್ತಿ ಕ್ಯಾಂಡಿಡೇಟ್ ಚೇಂಜ್ ಮಾಡ್ತಿರೋದು ನೀರು ಎಷ್ಟು ಮಾಡ್ಕೊಳ್ಳಿ ಅದ ಏ ತೋರಿಸ್ತಾನೆ ನೀರಿಜ್ಜಿ ಅಂಚೆ ಈ ಸರ್ತಿ ಎಂಗ್ಲೇ ಮನಸ್ಸು ಇಷ್ಟ ಇತ್ತನೇ ಕೊಡ್ಬೋದು. ನಮಸ್ಕಾರ ಈಶ್ವರಂಗ್ಲಟೆಡ್ಡ ಪ್ರಚಾರ ಉಂಡು ಏರ್ ಪ್ರಚಾರ ಜಾಸ್ತಿ ಬಂದೊಂದು ಬಿ ಜೆ ಪಿ ತಕ್ಕೊಳ್ಳೇರು ಕಾಂಗ್ರೆಸ್ ತಕ್ಕೊಳ್ಳೇರು ರಡ್ಡಿ ಪಾರ್ಟಿ ತಕ್ಕೊಳ್ಳೇರು ಎರಡು ಪಾರ್ಟಿ ತಗೊಳ್ಳು ಮಾತ್ರ ಬೇರೆ ಕೋಡಂಜಿ ಪಾರ್ಟಿ ತಕ್ಲು ಹತ್ತೀರಿ ಇಂಜಿನ ಆಮ್ ಆದ್ಮಿ ಅಕ್ಳು ಹತ್ತೈತೇರಿ ಮುಳು ಪ್ರಚಾರ ಅಂತಂತೇರಿ ಕಾರ್ಟು ಹತ್ತೈತಿ ಅತಿ ಎಂಚ ಈ ಸರ್ತಿ ಎಂಚ ಏರೆಗೆ ಕೊರಳಿಂದುಂಟು ಅಂದಾಜು ಏರೇನು ಅನ್ಕೊಂಡ ಏರುವಾರು ಪೇರೆಂದು ಅವು ಪನ್ಯಾರ ಅಪ್ಪು ಜೊತೆ ಅಕ್ಲೆಕ್ಲೆಂದು ಆತ ಆತ ಏರ್ ಬತ್ತನ ಎಡ್ಡೆ ನಮಗೆ ಕೊಂಚ ಅಂದಾಜು ಏರು ಬತ್ತಂಡ ಏರು ಬತ್ತಂಡ ಒಂಜೆ ಲೆಕ್ಕ ಬುಕ್ ಆಯ್ತೇನೆ ಬತ್ತನ ಅಕ್ಲ ಒಂಜಿ ಅಕ್ಲೆ ಮಕ್ಕಳಿಂದ ದೂರ ಏರನ್ ಲಜ್ಜತ ಅಂಚ ಸರ್ತಿ ಪೂರ ಎಡ್ಡೆ ಕೆಲಸ ಬರ ಆತನ ನಮ್ಮ ಊರುಡೆ ಬಿ ಜೆ ಪಿ ದಾಖಲೆ ಸಾಧಾರಣ ಕೆಲಸ ಮಾಡ್ತೇರಿ ನಾನು ಯಾರು ಉಂಟು ಕೆಲಸ ಆಯರ ಉಂಡು ರೋಡು ಕೆಲಸ ಒಂದು ಪೂರ ಆಯರ ಉಂಡು ಅಂಚ ಮಕ್ಕ ಆ ಪಾರ್ಟಿನ ಪಂಡ ದೂರದ ಪ್ರಯೋಜನ ಜತ ಮಾಂತ ಪಾರ್ಟಿಲಿ ಒಂಜಿ ಅಕ್ಲೇನ ಒಂಡತ್ತಲ ಪ್ರಯೋಜನ ಎಂಕ್ಲೇನ ಒಂಡತ್ತಲ ಪ್ರಯೋಜನ ಅಂಚಿನ ಪೂರ ಒಳ್ಳೇರು ಬುಕ್ಕ ಏರ್ಲಜ್ಜೇರು. ನಮಸ್ಕಾರ. ಎಂಚುಂಡು ಓಟು ಬರ ಈ ಸರ್ತಿ? ಓಟು ಸಾಧಾರಣ ಉಂಡು ಅಂಡ ನಮ್ಮ ಮೋದಿ ಅಜ್ಜಿರಿ ಕೊರೋಡ್ಗೆ ಮೋದಿ ಅಜ್ಜಿರಿ ಮೂಲದಲ್ಲ ಬರ್ಪುಜಿರತ್ತ ಮೂಲ ನಮಕ್ ಮುಳ್ಪದಗಳು ಬೋಡ ಇರತ್ತ ಮುಳ್ಪದಗಳು ಬೋಡ ಏನತ್ತ ಅತ್ ಪುದಾರನದ್ಯಾ ಪುದಾರ ಕೊಡತ್ತ ಪುದಾರ ಬಡತ್ತ 6 ದಿನ ನಿಕ್ಲು ಮಾತ್ರ ಪ್ರಯೋಜನ ಇದೆಯತ್ತ ನಂಗೆ ಕಾರು ಬಿಡು ನಂಗೆ ವರ್ಷೊಟ್ಟು 5,000 ರೂಪಾಯಿ ಕೊರಬೇರತ್ತ ಅವು ಇವಾಗ 6 ಗಂಟೆಲ್ಲ ಮಾಲ್ತಜತ್ತ ಈತನ ಕೃಷಿಕರಿಗೆ ಈತನ ಏರೆಲ್ಲ ಮಾಲ್ತಜಂಚ ಕಾಂಗ್ರೆಸ್ ಆಡು ಬಿಂದು ಆಡು ದಳ ಆಡು ಹೂವು ಆ ಪಕ್ಷದಾಗೆಲ್ಲ ಮಾಲ್ತಿದ್ದೀರಿ ಮೋದಿ ಮಾಡ್ತಿದ್ದೀರಿ ಊರು ಎಡ್ಡಾವಡು ಲೋಕ ಎಡ್ಡಾವಡು ಎಡ್ಡೆ ರೀತಿ ಬದುಕೊಡು ಬಂದಿದ್ದು ಮಲ್ತೊಂದುಳ್ಳೇರಿ ಪುತ್ತೂರು ಎಂಚ ಈ ಸರ್ತಿ ಮತ್ತೆ ಒಯ್ಯ ಕೈಯ ಅವನು ಉಂಡು ಅಂದು ಮೋದಿನ ಟೀಮ್ ಇತ್ತನಾಗಲೇ ಒಯ್ಯ ಕೈಯ ಮಲ್ತೊಂದುಳ್ಳೇರದ ಅವೇ ಸೋಳೆ ಮಾಲ್ತನೆ ಪೂರ ಬಿಜೆಪಿ ತಗಲೇ ಮಾಡ್ತಾನ ಅಕ್ಕಲೇ ಮಾಡ್ತಾನೆ ಮೋಸ ಮೋದಿ ಪಂತನೆಂಚ ಮುಳುಪ ಒಂಜಿ ಬ್ರಾಂಡಿ ಸಾಪಿ ಅವನು ಮುಕ್ಕಳು ಲೆಂಚದೆ ತಂದು 4 ಮಾಡ್ತಿದ್ದೀರಿ ಅವತ್ತು ನನಗೆ ಅವೆಲ್ಲ ಹಂಚಿ ಮೂಜಿ ಉಂಟು 4 ಉಂಟು ದಯ ಮಾಡ್ತಾನೆ ಅಪ್ಪ ಎಂಕಲೆ ಮುಳು ಬೇರೆ ಇರ್ತಾನೆ ಎಪ್ಪ ಇಡೇ ಮುಳು ಇಪ್ಪನಾಗ ದೊಡ್ಡ ಬೇರೆ ಇರ್ತಾನೆ ಎಂಕೊಂಜಿ ದಿನಕ್ಕೆ ಒಂಜಿ 1,000-1,2,000 ಬೇರೆ ಅಂತಾನೆ ಇತ್ತು 500 ರೂಪಾಯಿ ಆಪುಜಿ ಅವು ಏರು ಮಾಡ್ತಾನೆ ಆಗಲು ದಾಯ ಲೆಂಚದ 500 ಬ್ರಾಂಡಿ ಸಪ್ಪು ನಲ್ಪ ಮಲ್ಪಾಯಿನೆ ಅವು ಮಾಡ್ತಾನೆ ದೋಸ ಇಡೀ ಅಂಗಡಿ ತಕ್ಕಲ ಪೂರ ಕೇಳ ಪೇಂಟೆ ಮಲ್ಲ ಅಂಡು ಜನ ಇದ್ದಿ ದಾಯ್ತ ಪ್ರಯೋಜನ ಉಂಡು ಆ ಬ್ರಾಂಡಿ ಸಪ್ಪು ಮಾತ್ರ ದೆಪ್ಪಾಡು ನನ್ನ ಬಿ ಜೆ ಪಿ ಬರ್ತಲ್ಲ ಒಂಜಿ ಗ್ರಾಮಕ್ಕೆ ಒಂಜೇ ಯಾವು ಇಂದು 25 ಮಾಡ್ತಂದು ಈರೆಗ್ಲದ್ದಿ ಆರೆಗ್ಲದ್ದಿ ಬೇರೆಗ್ಲದ್ದಿ ಏರೆಗ್ಲದ್ದಿ ಓಳು ಬದುಕುನೆ ಒಳ್ದು ಬೋಡೆ ರಿಕ್ಷಾ ತಗಲಿ ಏತು 110 ರಿಕ್ಷಾ ಉಂಟು ಅಗಲೇ ಬಾಡಿಗೆ ಉಂಟಾ ಮುಳ್ಳು ಜನ ಇದ್ದಿಂದ ಅಡೂರು ತಗಲು 7 ಜನ ಸಾಲು ಕಟ್ಟೋಗಿ ತುಂಬ್ತೀರಿ ದಿನಕ್ಕೊಂಜಿ 4-5 ಪ್ಯಾಕೆಟ್ ಎಂಕಂದು ಮುಗಿಯೊಂದಿತ್ತು ಅವು ಮಾರುತಿ ಮಧು ಮತ ಅವತ್ತು ಇದ್ದಿ ಬೇರೆನೇ ಇದ್ದಿ ಜನ ಗೊತ್ತು
ಅಂಚ ಒಂದು ಬಂಗೊಟ್ಟುಂಡು ಅಡ್ತಾರ ನನ್ನ ನಿಜಾತ್ ಬರ್ರು ಬತ್ತಂಡ ಅಜ್ಜೇರಿ ಒಂಜಿ ಐನೊಂಜಿ ದೂರ ಮಲ್ಪ ಹೊಡೆದಿರು ಮಾತು ಪಂಡದು ಗ್ರಾಮ ಗೊಂಜಿ ಯಾರು ಎಂಡ ಸತ್ತು ಅಂಚ ಒಕ್ಕ ನಿಗ್ಲು ಅಂಚಾನ್ ಪರ್ ಐನು ಏರ್ ಪರ್ಪೇರು ಅಕ್ಲೆ ಪಣವರ್ಚ ಅಂತ ಪರ್ಪಣಗಳು ಒಂಜಿ ಪಂಡ ಪರ್ಪುನಗ್ಲಿಗೆ ಪರ್ಪುನಗ್ಲು ಪಣಾಯಿರಿ ಅಗ್ಲೆಗೆ ಇಂಚ ತಿರ್ಗಿನಾಗ ಅಲ್ಲು ಬೋಡು ಇಂಚ ತಿರ್ಗಿನಾಗ ಮೂಲು ಬೋಡು ಪೋಯಿ ಆ ಪರ್ಪುನಗ್ಲು ಪಣಾಯಿರಿ ಪರಂದ್ನಗ್ಲು ಎನ್ನಂಚಿನಗ್ಲು ಪಣ್ ಬೇರತ್ತೆ ಏನು ಪರ್ಪುಜಿ ಏನು ಅಂಚದು ಪಂಡನೆ ನನ್ನ ಮಾತೆಲ್ಲ ಬದುಕಿನ ಸಂಗತಿ ಅಂಚ ಅಂದ ತೊಂದರೆ ಕಾಂಗ್ರೆಸ್ ಈ ಸರ್ತಿ ಬರೋಡು ಕಾಂಗ್ರೆಸ್ ಬರೋಡ ಈ SST ದಾಖಲೆ ಉಂಡತ ಐನು ಈ BJP ಸರ್ಕಾರ ಬರ್ತದೆ ಪೂರಾ ದೆತ್ತನು ಮಾಂತ ಸಮಾನತೆ ಬಂಡತೆ ಅಕ್ಲೆ SSTಗೆ ಒಂಜಿ ನಿತ್ತ ಕೃಷಿತ ಬಗ್ಗೆ ತಲೆ ಕೊರ್ಪಿದ್ದೀರಿ ಒಂಜಿ ಈ ಕೃಷಿ ಇಲಾಖೆ ಪೋಣ ನಿಗ್ಲಿಗೆ ಜನರಲ್ಗೆ ಇಜ್ಜಿ ಅದು SSTಗೆ ಬತ್ತಿಜ್ಜಿ ಜನರಲ್ ಉಂಟು ಜನರಲ್ ಪೂರ ಜನರಲ್ಗೆ ಕೊಡ್ತಾರೆ SSTಗೆ ಉಪಯೋಗ ಒಂಜಿ ಉದ್ಯೋಗನೆಲ್ಲ ಐನು ಪೂರ ಜನರಲ್ ಹೋಗ್ತಾರೆ ಪೂರ SSTಗೆ ಅನ್ಕೊಂಡು ಒಂಜಿ ಸ್ಕೀಮ್ ಇದ್ದಿ ಮಕ್ಕಳು ಕಾಂಗ್ರೆಸ್ ಸರ್ಕಾರ ಬರ್ತದೆ ಒಂಜಿ ಎಂಚಂಡ ಬುಕ್ಕ ಸಿದ್ದರಾಮಯ್ಯ ಸರ್ಕಾರ ಇಪ್ಪನಾಗ ಶೂ ಜೋಕ್ಲಿಗೆ ಒಂಜಿ ಬುಕ್ಕ ಸ್ಕಾಲರ್ಶಿಪ್ ಇತ್ತನು ಬುಕ್ಕ ಒಂದು ಇತ್ತನಕ್ಲ ಯೂನಿಫಾರ್ಮ್ ಇತ್ತನು ಹೋಗುಲ್ಲ ಜಿತ ಸ್ಕಾಲರ್ಶಿಪ್ ಸಮೇತ ಇದ್ದಿ ಜೋಕ್ಲಿಗೆ ಬುಕ್ಕ ಎಲಿಮೆಂಟ್ರಿ ಶಾಲೆ ಒಂಜಿ ಅಲ್ಪ ಸರಿಯಾನ ಟಾಯ್ಲೆಟ್ ಸರಿಜ್ಜಿ ಈತ ಮೂರು ಮೇನಲ್ ಒಂದು ಶಾಲೆ ಉಂಟು ಆಯ್ತು ಟಾಯ್ಲೆಟ್ ಸರಿಜ್ಜಿ ಅವು ಶಾಲೆ ಒಂಜಿ ಅಲ್ಪ ಸರಿಯಾನ ಶಿಕ್ಷಕರಿದ್ದೀರಿ ಬುಕ್ಕ ಮೂರು ಪೀಶರ್ ಮಂಗಡ ಒಂಜಿ ಹಾಸ್ಪಿಟಲ್ ಕಟ್ತೀರಿ ಗೌರ್ಮೆಂಟ್ ಅವು ಇಪ್ಪರ ನೇಲ ಒಂಜಿ ಕಂಜಿಗೆ ಒಂಜಿ ನೆತ್ತ ಗೋ ಶಾಲೆ ಕಟ್ಲೆ ಕಟ್ತೀರಿ ಅವು ಒಂಜಿ ಐಕೊಂಜಿ 25 ಒಂಜಿ ಬೆಡ್ ಪಡೋದು ಅಂತ ಆನಿಡ್ದಕ್ಕೇನು ಮಲ್ತ್ಕೊಂಡೊಂದಿಲ್ಲ ಅಂತ ಐತ ಬಗ್ಗೆ ದಾಲಿ ಕಟ್ಟದು ಬಿಡ್ತಾರೆ ಅವ್ರು ಸರಿಯಾನ ಡಾಕ್ಟರ್ ಇಚ್ಚೇರಿ ಅಂಚಿನ ಪೂರ ಸಮಸ್ಯೆ ಉಂಟು ಮುಕ್ಕಳ ಈ ಸರ್ಕಾರ ಬರ್ತದೆ ಖಾಲಿ ಶ್ರೀಮಂತರಿಗೆ ಮಾತ್ರ ತಂದು ಪಾಪ ತಗ್ಲಿಗೆ BJP ಸರ್ಕಾರ ದಾಲ ಉಣ್ಣಚ್ಚಿ ಒಂಜಿ ಉಣ್ಣಿ ಪೂರ ಶ್ರೀಮಂತರ ನೆಕ್ಕೆ ಅಕ್ಲೆಗೆ ಒಬ್ಬೊಂದು ಇಜ್ಜಿ ಈತ ಈ ಪಾಪ ತಗ್ಲ ಒಂಜಿ ಬಗ್ಗೆ ಒಂಚೂರು ಚಿಂತೆ ಇಜ್ಜಿ ತುಲೆ ಈತ ಒಂಜಿ ಉವೇಗಲು ಒಂಜಿ ಪೂರ ಪ್ರತಿ ಒಂಜಿಗೆ ಬೆಲೆ ಏರಿಕೆ ಪ್ರತಿ ಒಂಜಿಗೆ ಬೊಬ್ಬುಲ ಒಂದು ಅಂತಿಜ್ಜಿ BJP ಸರ್ಕಾರ ಬರ್ತದೆ ಅಕ್ಲಿಗೆ ಸರ್ಕಾರ ಬಿಡು BJP ಸರ್ಕಾರ ಬಿಡು ದಯಂಡ ಅಭಿವೃದ್ಧಿದ ಬಗ್ಗೆ ಬಿಡ್ಚು ಅಕ್ಲಿಗೆ ಬತ್ತಿಕ BJP ಸರ್ಕಾರ ಬತ್ತಿಕ ಈ ಪಂಚಾಯತಿಗೆ ನೆಟ್ಟಣಿಗೆ 3 ಗ್ರಾಮಗೂ ಒಂಜಿ ಟಾಯ್ಲೆಟ್ ಇತ್ತು ಏನು ಓಲು ಬಂಡ್ಲಕ್ಕೆ ಪನ್ನಡಗಳು ಅಕ್ಲಿಗೆ ಅನಂಟೇನು ಮಾಡ್ಪೆ ಈ ನೆಟ್ಟಣಿಗೆ ಬಿಡು ಗ್ರಾಮ ಪಂಚಾಯತಿ ಇಲ್ಲು ಬಿಡಲಿ ಒಂಜಿ ಟಾಯ್ಲೆಟ್ ಇರಲ್ಲ ಕೊರತಿರ್ದಿತ್ತಂದ್ರೆ ಅವು ಪನ್ನಡಗಳು BJP ಸರ್ಕಾರ ಅವು ಏರ್ನ ದುಡ್ಡು ಅವು ಈ ಕೇಂದ್ರ ಸರ್ಕಾರದ ಕೊರಪಿನ ದುಡ್ಡು ಎಂಕ್ಲೆ GST ಪಾಡ್ದು ಅವೇನೇ ಕೊರಪು ನಮಗೂ ಬಡ್ಡಿ ಡಬ್ಬು ದೆತ್ತದು ಬುಕ್ಕ ಮೋದಿ ಸರ್ಕಾರ ಗೌರ್ಮೆಂಟ್ ಪೈಸೆನೂ ಕೊರಪ ಎಂಕ್ಲವೇ ಬಡ್ಡಿಂದ ಎತ್ತದು ಅಕ್ಲು ಕೊರಪು ಜನಕ್ಕಲೇ ಕೊರಪಿನ ಒಂದು ಜನಕ್ಕಲೇ ಗೊತ್ತಾಗ್ತದೆ ಅಕ್ಲೆಗೆ ಅಧಿಕ ಬಿಡು ದಿಂಚಿನ ಅಂಟ ಓಲೊಂಜಿ ಕೋಮ ಗಲಾಟೆ ಮಲ್ಪೇರು ಐಕ್ ಜನ ಬಿಡಕ್ಲೆ ಅಭಿವೃದ್ಧಿ ಜನ ಬಿಡ್ತಿ ಅಕ್ಲೆಗೆ ಲೀಡರ್ ಬೋದ್ರೆ ಐಕ್ ಕೋಮ ಗಲಾಟೆ ಮಲ್ಪೇರಾಗ ಜನ ಬಿಡಕ್ಕೆ ಕುಶಾಲತೆ ಅಂಡಿ ಒಂಜಿ ಭಾರತಿ ತಗಲು ಬರ್ತದೆ ಸಮಸ್ಯೆ ಬಂತಾರ ಸಮಸ್ಯೆ ಉಂಟ ಒಟ್ಟು ಈ ಸರ್ತಿ ಭಾರಿ ಫೈಟ್ ಉಂಟು ಪುತ್ತಿಲಲ ಅಶೋಕ್ ರೈಲ BJP ಪಕ್ಷೇತರಲ ಅಂದಾಜಿ ಪುತ್ತಿಲ ಬರುವರು ಈ ಭಾಗ ಒಟ್ಟು ಬಂತ ತೊಂದರೆ ಐತಿ ಜನಕ್ಕುಲ್ನ ಸ್ಪಂದನೆ ಎಡೆನ ಉಂಡು 6 ಲಂಚನೆ ನರಮಣಿ ಗೆಲ್ತು ಬತ್ತಿರೋದಾದ ನಿರೀಕ್ಷೆ ಬಂತ ಅಟ್ಟ ಪಂಡು ಉಂಟು ಎಂಕ್ಲ ಓಟ್ ಆರೆಗೆ ಈ ಸರ್ತಿದ ಎಲೆಕ್ಷನ್ ಈ ಸಾರಿ ನೋಡ್ಬೇಕಂತ ಯಾರು ಬರ್ತಾರಂತ ಎಲ್ಲ ಚೇಂಜ್ ಮಾಡಿ ನೋಡುವಂತ ಇದ್ದಾರೆ ಚೇಂಜ್ ಮಾಡ್ಬೇಕಂತ ಇದ್ದೀವಿ ಈ ಸಾರಿ ನಾವು ಎಲ್ಲ ಪುತ್ತಿಲವರಿಗೆ ಸಪೋರ್ಟ್ ಕೊಡುವಂತಂದು ರಸ್ತೆಯಲ್ಲಿದ್ದೀವಿ ಹೌದು BJP ಯಾಕೆ ಬೇಡ BJP ಬೇಕಂದ್ರೆ ಅಭಿವೃದ್ಧಿ ಮಾಡಿದೆ ಬೇಕಾದಷ್ಟು ಕ್ಯಾಂಡಿಡೇಟ್ ಇಲ್ಲ ಸುಳ್ಯದಿಂದ ಕರ್ಕೊಂಡ್ಬಂದು ಯಾವುದಾದ್ರು ಕ್ಯಾಂಡಿಡೇಟ್ ಹಾಕಿದ್ದಾರೆ ಅದೊಂದು ಸ್ಟ್ಯಾಂಡರ್ಡ್ ಅಂತ ಬೇಕಲ್ಲ ಯಾವುದಾದ್ರು ಕೇಳು ಅಂತ ಬೇಕು ಅದಕ್ಕೋಸ್ಕರ ನಾವು ಚೇಂಜ್ ಮಾಡಿ ನೋಡುವಂತ ಆದರೂ ಒಂದು ರಾಷ್ಟ್ರೀಯ ಪಕ್ಷವಾಗಿ BJP ಇರುವಾಗ ಇದ್ದೇ ಇರುತ್ತೆ ಅದು BJPಗೆ ಸಪೋರ್ಟ್ ಕೊಡ್ತೀವಿ ಅಂತೇವಲ್ಲ ಹಿಂದೂ ರಾಷ್ಟ್ರ ಗ್ಯಾರಂಟಿಯಾಗಿ BJP ಸಪೋರ್ಟ್ ಕೊಡು ಬಂಡೆಯಾಗಿ ಬೇರೆ ಆಗಿ ಇಲ್ಲ ಪುತ್ತಿಲಿಗೆ ಅಂದರೆ ಯಾವುದಕ್ಕೂ ಒಂದು ಬಡವರಿಗೆ ಅದು ಕರೆದು ಮಾತಾಡುವಂಥ ಒಂದು ಅವಕಾಶ ಇದೆ ಅದಕ್ಕೋಸ್ಕರವಾಗಿ ಎಲ್ಲೂ ಕರೆದ್ರೂ ಬರ್ತಾರೆ ಗ್ಯಾರಂಟಿ ಇದೆ ನಾವು ನಾರ್ಮಲ್ ಆಗಿ ನಾವು ಈ ಯಾವ ಥರ ಮಾತಾಡಿದ್ರೆ ಅದೇ ಥರ ಮಾತಾಡೋಕ್ಕಾಗುತ್ತೆ ಮಾಮೂಲಾಗಿದೆ ಮಾಮೂಲಿ ಪುತ್ತೂರಿನಲ್ಲಿ ನೋಡಬೇಕಷ್ಟೇ ಅಲ್ವಾ
ಈಗಿನೊಂದು ಹೋರಾಟದಲ್ಲಿ ಯಾರು ಒಂದು ಮೇಲ್ಗಡೆ ಇದ್ದಾರೆ? ಅಶೋಕ್ ರಾಯ್ ಅಂತ ಕಾಣ್ತದೆ ಈಗ. ಅಶೋಕ್ ರೈ. ಅಲ್ಲ ತ್ರಿಬಲ್ ಆಗಿದೆ ಅಲ್ಲ ಬಿ ಜೆ ಪಿಯಲ್ಲಿ ಹಾಗೆ. ಅಶೋಕ್ ರೈ ಲಾಭ. ಎಲೆಕ್ಷನ್ ಎಲ್ಲ ಉಂಟು ಮತ್ತು ಇದು ನಮಗೇನಿಲ್ಲ, ನಮ್ಮದೇನು ಗೊತ್ತುಂಟ, ಒಂದು ಒಳ್ಳೆಯ ಪಾರ್ಟಿ ಬಂದರೆ ಆಯಿತು. ಅದು ಯಾವುದು ಆಗ್ಬೋದು. ನಮ್ಮ ಇಂಡಿಯಾದಲ್ಲಿ ಒಳ್ಳೆ ವರ್ಕೌಟ್ ಆಗೋದು, ಜನರಿಗೆಲ್ಲ ಒಂದು ಹೆಲ್ಪ್ ಮಾಡೋದು, ಒಳ್ಳೆ ಮನುಷ್ಯತ್ವದ ಒಳ್ಳೆ ಪಾರ್ಟಿ ಬಂದರೆ ನಮಗೆ ಸಮಾಧಾನ ಅಷ್ಟೇ. ಯಾವ ಪಾರ್ಟಿ ಬಂದರೂ ನಮಗೆ ಒಂದು ಹೆಲ್ಪ್ ಆಗಬೇಕು ಜನರಿಗೆ ಅಲ್ವಾ, ಅಷ್ಟೇ. ನಮ್ಮದು ಹಾಗೆ, ನಾವು ಓಟು ಕೊಡುವಾಗ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಈ ಮೊದಲು 14ರಿಂದ ಈಗ 23 ಇದರೊಳಗೆ ಏನು ಒಳ್ಳೇದು ಮಾಡಿದ್ದೀವಿ ಅದನ್ನು ನೋಡಿ ಸ್ವಲ್ಪ ಆಲೋಚನೆ ಮಾಡಿ ನಾವು ಓಟ್ ಕೊಡಬೇಕು. ಆಗ ನಮಗೆ ಒಳ್ಳೆಯದಾಗ್ತದೆ. ಪುನಃ ಪ್ರಾಬ್ಲಮ್ ಆದರೆ ಮತ್ತೆ ನಾವು ಆಲೋಚನೆ ಮಾಡಬೇಕು ಸ್ವಲ್ಪ ಮುಂಚೆ, ಯಾವುದಕ್ಕೆ ಓಟ್ ಕೊಟ್ಟರೆ ಒಳ್ಳೆಯದಂತೇಳಿ ಅದು ಮಾಡಿ ಕೊಟ್ಟರೆ ಆಯಿತು ಅಷ್ಟೇ. ಪುತ್ತೂರಿನಲ್ಲಿ ಏನು ಸಮಸ್ಯೆ ಇದೆ ಮತ್ತು ಏನು ಬೇಡಿಕೆ ಇದೆ? ಸಮಸ್ಯೆ ಏನಿಲ್ಲ ನಮಗೆ. ನಮ್ಮದು ಮೊದಲಿನ ಹಾಗೆ ನಮಗೆ ಎಲ್ಲ ಒಂದು ಬಡವರಿಗೆ ಸ್ವಲ್ಪ ಹೆಲ್ಪ್ ಆಗುವ ಹಾಗೆ ಅಷ್ಟು ಒಂದು ಒಳ್ಳೆ ಪಾರ್ಟಿ ಬಂದರೆ ಒಳ್ಳೆಯದಷ್ಟೇ, ಬೇರೆ ಏನಿಲ್ಲ. ಎಲ್ಲರಿಗೊಂದು ಹೆಲ್ಪ್ ಆಗುವ ಹಾಗೆ ಜನರಿಗೆ ಉತ್ತಮ ಜನರೇ ಆಯ್ಕೆ ಮಾಡ್ತಾರೆ ಇಲ್ಲಿಯ ಬಗ್ಗೆ, ಹಾಗೆ ನನ್ನ ಅಭಿಪ್ರಾಯ. ಮತ್ತು ಇರುವ ಪ್ರಕಾರ ಯಾರಿಗೊಂದು ಜಿದ್ದಾಜಿದ್ದಿನ ಹೋರಾಟ ಇಲ್ಲಿ ನಮ್ಮ ಅಭಿಪ್ರಾಯದಲ್ಲಿ ಅಶೋಕ್ ರೈಯೇ ಸ್ವಲ್ಪ ಮುಂದುಗಡೆ ಕಾಣ್ತಾ ಇದ್ದಾರೆ ನಮಗೆ, ನನ್ನ ಲೆಕ್ಕದಲ್ಲಿ. ಮತ್ತು ನಮಗೆ ಗೊತ್ತಿಲ್ಲ ಜನರು ಹೇಗೆ ಸ್ಪಂದಿಸ್ತಾರೆ. ಅವರು ಕಾಣಲಿಕ್ಕೆ ಒಳ್ಳೆ ಜನ, ಅವರು ಒಳ್ಳೆ ಜನಪರ ಪಾಪದವರನ್ನು, ಬಡವರಿಗೆ ತುಂಬ ಉಪಕಾರ ಮಾಡುವಂಥ ಜನ ಆಗಿದ್ದಾರೆ ಅವರು. ನಿಮ್ಮ ನಿರೀಕ್ಷೆ ಏನಿದೆ ಅಶೋಕ್ ರೈ ಅವರು ಗೆದ್ದು ಬಂದರೆ? ನಾವು ಬೆಂಬಲ ಕೊಡ್ತೇವೆ. ಮತ್ತು ನಿರೀಕ್ಷೆ ಬೇಡಿಕೆಗಳು ತುಂಬ ಮಾಡಿಕೊಡ್ತಾನೆ ಅಂತ ಹೇಳಿದ್ದಾರೆ. ನಮಗೆ ನಮ್ಮ ಊರಿಗೆ ಬೇಕಾದ ಬೇಡಿಕೆಯನ್ನೆಲ್ಲ ಮಾಡಿಕೊಡ್ತಾನೆ ಅಂತೇಳಿ ಅವ್ರು ಮಾಡಿಕೊಡ್ತಾರೆ ಅವರು, ಪಕ್ಕ ಗ್ಯಾರಂಟಿ, ಭರವಸೆ ಇದೆ ನನಗೆ ಅವರ ಮೇಲೆ. ಸುಳ್ಯದಲ್ಲಿ ಕಾಂಗ್ರೆಸ್, ಪುತ್ತೂರಲ್ಲಿ ಮಠಂದೂರು ಆದರೆ ಬರ್ತಿತ್ತು ಡೆಫಿನೆಟ್. ಬಿ ಜೆ ಪಿಗೆ ಚಾನ್ಸ್ ಇತ್ತು, ಸುಮಾರು ಓಟು ಬರ್ತಿತ್ತು. ಮಠಂದೂರು ಹೋದ ಕಾರಣ ಅಶೋಕ್ ರೈ ಅವರಿಗೆ ಬೆಂಬಲ. ಎಲ್ಲ ಬರ್ತಾರೆ, ಎಲ್ಲರೂ ಮಾತಾಡೋದೆಲ್ಲ ಗೊತ್ತಾಗ್ತಲ್ಲ ನಮಗೆ ಏನು ಹೇಗೆ ನಡೀತೆ ಅಂತೇಳಿ. ಎಲ್ಲರೂ ಹೇಳ್ತಾರೆ ಸುಮಾರು ಓಟುಗಳು ಮಠಂದೂರವರಾದರೆ ನಾವು ಕೊಡ್ತಿದ್ದೇವೆ. ಕಾಂಗ್ರೆಸ್ನವರು ಸಹ ಹೇಳ್ತಾರೆ. ಇವರು ಅಶೋಕ್ ರೈ ಆದ ಕಾರಣ ಅಲ್ಲ ಅವರಿಗೆ ಚಾನ್ಸ್ ಜಾಸ್ತಿ. ಸುಳ್ಯದಲ್ಲಿ ಏನು ಕ್ಯಾಂಡಿಡೇಟ್ ಚೇಂಜ್ ಆಯಿತಾ? ಒಳ್ಳೆದಿಲ್ಲ. ಸುಳ್ಯದಲ್ಲಿ ಕೃಷ್ಣಪ್ಪ ಅವರು ಇದ್ದಾರಲ್ಲ, ಅವರಿಗೆ ಎಲ್ಲರೂ ಮಾತಲ್ಲಿ ಹಾಗೆ ಇರ್ತದೆ. ಸಾಯಂಕಾಲ ಆ ಕಡೆ ಹೋಗುವಾಗ ಕೇಳ್ತಾಯಿಲ್ಲ ಮಾತು ಯಾರಿಗೆ ಅಂತ. ಮತ್ತೆ ನೋಡಬೇಕು, ಬಿ ಜೆ ಪಿ ಸಹ ಫೈಟ್ ಇದೆ ಅಲ್ಲಿ. ಪುತ್ತೂರು ಒವ್ವೇ ಒಂಜಿ ಪೋಟಿಗೆ ಸಂಶಯ ದಾಲಜ್ಜಿ ಬಿ ಜೆ ಪಿ ನೋದೆಲ್ಲ ಗೆಲ್ಪುಂಡು. ಆತ ಮಾತಾಡ್ತು ಭಾರಿ ಎಡ್ಡೆ ಜನ ಸೇವಕಿ, ಜನ ನಾಯಕಿ ಆಶಾ ತಿಮ್ಮಪ್ಪ ಅಂಬೇರಿ ಉತ್ತಮ ಮನೆತನೋಡು ಪುಟ್ಟದ ಬಲತ್ತಿನಾರಿ ಒಂಜಿ ಪತಿವ್ರತಾ ಧರ್ಮವನ್ನು ಪಾಲನೆ ಮಲ್ತನಂಚಿನ ಒಂಜಿ ಪುಣ್ಯಾದಿಗತಿ ಯಾರು ಭಾರಿ ಎಡ್ಡೆ ಜನ ಆರು ಖಂಡಿತ ಪುತ್ತೂರು ಬಿ ಜೆ ಪಿ ಗೆಲ್ಪುಂಡು. ಐಕ್ ಅನುಮಾನ ಇಜ್ಜಿ ಇದು ಬಿ ಜೆ ಪಿದವೇ ಓಟು ಅರುಣ್ ಕುಮಾರ್ ಪುತ್ತಿಲಾಗಿತ್ತು ಅಂದಿದ್ದಾರೆ. ಅವು ಪೋಪುಜಿ ಒಂತೆ ಪೂ ಆತು ಏತು ಪೋ 10% ಪೂ 10%. 90 ಅಂಕ ತಿಕ್ಕೊಂಡು ಸ್ವಲ್ಪ % ಅಂಕ ತಿಕ್ಕೊಂಡು % ಓಟು ಪುತ್ತಿಲ ವೈದ್ಯರನ್ನ ಕಾಂಗ್ರೆಸ್ ಗೆಲ್ತು ಬರಂದ ಓಟು ಕಾಂಗ್ರೆಸ್ಗೆ ಪೋಪುಂಡು. ಒಂಜಿ ಓಟ್ಲ ಅಂಚಿ ಅಂದು ಪುತ್ತಿಲ ಕಡೆಕವು ಬರಂದು, ಪುತ್ತಿಲನ ಕಡೆಕವು ಬರಂದು. ಪುತ್ತಿಲ ನಾವು ಮೇತನೆ ಓಟಾರು ನಾವು ಬಿ ಜೆ ಪಿಗೆ ಬರ್ಕೊಂಡು 20% ಅರೆಪು ಆತೆ ಬಿ ಜೆ ಪಿ ಬರ್ಕೊಂಡು ಖಂಡಿತ ಬರ್ಕೊಂಡು ಧೈರ್ಯ ಉಂಟು. ಗೊತ್ತಿಜ್ಜಿ ಓಟು ದಾಲ ಇದ್ದಾರೆ ಗೊತ್ತಿಜ್ಜಿ ತಿರುವಲ್ಪ ಓಟು ಮಕ್ಕಳೇ ಮೈನಳ್ಕ ಕೊಯ್ಲ ಓಟಿಗೆ ನೆರವು ಬತ್ತಿದ್ದೀರಾ? ಎಲೆಕ್ಷನ್ ನೋಡಿ ಎಲ್ಲ ಉಂಟು, ಯಾವುದು ಬಂದು ನೋಡುವಾಗ ಅಷ್ಟೇ. ಈಗ ಹಾಂ ಯಾವುದಂತ ಅಂದಾಜು ಯಾವುದು ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾರಿಗೆ ಹೆಚ್ಚು ಹವಾ ಉಂಟು ಈಶ್ವರಮಂಗಲದಲ್ಲಿ? ಈಶ್ವರಮಂಗಲದಲ್ಲಿ ಬಿ ಜೆ ಪಿಗೆ ಜಾಸ್ತಿ. ಬಿಜೆಪಿ. ನಾನು ಒಂದು 42 ವರ್ಷ ಆಯಿತು ಬಿ ಜೆ ಪಿ ಇದು ಮಾಡಿ ಆಗೋದು. ಈ ಬಾರಿ ಪಕ್ಷೇತರರಾಗಿ ನಿಂತವರು ಸ್ವಲ್ಪ ಅದು ಗೊತ್ತಿಲ್ಲ. ಬಿ ಜೆ ಪಿ ಉಂಟು ನಮಗೆ, ಬರ್ತಾರೆ ಒಟ್ಟಿನ ಟೈಮಲ್ಲಿ ಬರ್ತಾರೆ, ಮತ್ತದಿಲ್ಲ. ನಮಗೆ ಸ್ವಲ್ಪ ಈಗ ನೀರಿನ ಪ್ರಾಬ್ಲಮ್ ಅಲ್ಲ, ಮೊದಲು ಇಲ್ಲದಷ್ಟು ಫೈಟ್ ಆಗಿದೆ. ಯಾರು ಅಂದಾಜು ಅರುಣ್ ಪುತ್ತಿಲ, ಅಶೋಕ್ ರೈ, ಮೈನವರ ಫೈಟ್. ಕಾಂಗ್ರೆಸ್ ಬಿಜೆಪಿ ಇಲ್ಲ. ಕಾಂಗ್ರೆಸ್ ಬಿ ಜೆ ಪಿ, ಕಾಂಗ್ರೆಸ್ ಅಶೋಕ್ ರೈ ಕಾಂಗ್ರೆಸ್ ಅಲ್ವಾ. ನಮಗೆ ಭ್ರಷ್ಟಾಚಾರ ಮುಕ್ತವಾಗಬೇಕು. ಭ್ರಷ್ಟಾಚಾರ ಮುಕ್ತವಾಗಬೇಕಾದ್ರೆ ಯಾರು ಬೇಕು? ಅಶೋಕ್ ರೈ ಬರಬೇಕು. ನಮ್ಮ ನೆಟ್ಟಿನ ಗ್ರಾಮದಲ್ಲಿ ಕುಮ್ಕಿನವರು ಈ ಕಾರ್ಡ್ ಮಾಡಿ ಕೊಟ್ಟಿದ್ದಾರೆ. ಎಷ್ಟೋ ಕೋಟಿಗಟ್ಟಲೆ ಹಣ ಮಾಡಿ ಅವರು ಹೋಗಿದ್ದಾರೆ. ಯಾರು ವಿ ಎ ಎಲ್ಲರಿಗೆ ವಿಷಯ ಗೊತ್ತುಂಟು. ಅದು ಭ್ರಷ್ಟಾಚಾರ. ಅದು ಮುಕ್ತವಾಗಬೇಕಾದ್ರೆ ಅಶೋಕ್ ರೈ ಬರಬೇಕು, ಸಿದ್ದರಾಮಯ್ಯ ಗೌರ್ಮೆಂಟ್ ಬರಬೇಕು ಅಂತ ನಾವು ಹೇಳೋದು. ಕಳೆದ ವರ್ಷ ಎಲ್ಲ ಭ್ರಷ್ಟಾಚಾರ ಆಗ್ತಾ ಉಂಟು ಎಲ್ಲ ದಿಕ್ಕಿನಲ್ಲಿ. ನಮ್ಮ ಈಶ್ವರಮಂಗಲ ನೆಟ್ಟಿನ ಮೂಡನೂರಿನಲ್ಲಿ ನಂಬರ್ 1
ಭ್ರಷ್ಟಾಚಾರ ಮಾಡಿದ್ದಾರೆ. ಎಲ್ಲರ ಕುಮ್ಕಿಯನ್ನು ಅವರು ರಿಕವರ್ ಮಾಡಿ ಕೊಟ್ಟಿದ್ದಾರೆ ಹಣದ ಮೇಲೆ. ಎಲ್ಲರಿಗೂ ವಿಷಯ ಗೊತ್ತು, MLA ಗೊತ್ತುಂಟು, ಎಲ್ಲರಿಗೂ ಗೊತ್ತುಂಟು ವಿಷಯ. ಆದ ಕಾರಣ ನಮಗೆ ಅಶೋಕ್ ರೈ ಬರಬೇಕು, ಸಿದ್ದರಾಮಯ್ಯ ಗೌರ್ಮೆಂಟ್ ಬರಬೇಕು, ಭ್ರಷ್ಟಾಚಾರ ಮುಕ್ತಬೇಕು. ಯಾರಾದರೆ ಅಭಿವೃದ್ಧಿ ಆಗಬೇಕು ನಾವು ಹೇಳೋದು, ನಾವು ಪಾರ್ಟಿ ವಿಷಯವಲ್ಲ. ನಮ್ಮ ಊರಿನಲ್ಲಿ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆ ನಂಬರ್ 1 ಅಭಿವೃದ್ಧಿ ಆಗಬೇಕು. ಅವು ಈ ಕಾಲದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಸಿದ್ದರಾಮಯ್ಯ ಬರಬೇಕು, ಅಶೋಕ್ ರೈ MLA ಬರಬೇಕು. ನಾವು ಪುತ್ತೂರು ಆಯ್ತು ಮನೆಯ ತ್ರಿಕೋನ ಬರ್ತದೆ ಏರು ಗಡ್ಡ ಕ್ಯಾಂಡಿಡೇಟ್ ಅದು ಒಟ್ಟು ಅಲ್ಲೊಂಜಿ ಹವ ಎಂಚುಂಡು ಪನೇರ ಏರುന്നിಲ್ಲ ಆ ಸೈಡ್ಗೆ ತಟ್ಟದು ಲಾಸ್ಟಿಗೆ ಗೊತ್ತಾಗಲ್ಲ ಮೂರು ಜನ ಎಲ್ಲ ಫೈಟ್ ಒಳ್ಳೆಯದು ಪಕ್ಷ ಜನ ಪಕ್ಷೇತರ ಅಂತೂ ಆಯ್ತಂಡ ಒಂದೇ ಸೈಡ್ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ ಡೌಟ್ ಇತ್ತು ನಾವು ಗೊತ್ತಿಲ್ಲ ಅಂದರೆ ಸ್ವಲ್ಪ ಬಿಜೆಪಿ ಆಯಿತು ಬಿಜೆಪಿದ ಓಟು ಕೊಡೋದು ಕಾಂಗ್ರೆಸ್ ಲಾಭ ಓ ಪುತ್ತಿಲಾಗೆ ಚಾನ್ಸ್ ಉಂಟು ಅಂತ ತೋಜುಂಡು ಈ ಸೈಡ್ ಅತ್ತ ತೂನ ಜನಕ್ಕಳ ಪನೀರ ಜಯಿക്കിಲ್ಲ ರೆಡಿ ಮಾಡ್ಲಕ್ಕಪ್ಪ ಅದು ಕಾಂಗ್ರೆಸ್ಗೆ ಬಂದ ಕಾಂಗ್ರೆಸ್ ಗೆಲ್ಪು ತೊಂದರೆ ಇಲ್ಲ. ಈ ಸರ್ತಿ ಒಳ್ಳೆ ಫೈಟ್ ಉಂಟು ಎಲ್ಲ ಪಕ್ಷಗಳು, ಭಾರಿ ಆಶ್ವಾಸನೆ ಎಲ್ಲ ಕೊಡ್ತಾ ಇದ್ದಾರೆ. ಮತ್ತು ಅವರಿಗೆ ಒಳ್ಳೆ ಅಂದರೆ ಬಿಸಿಲಿನ ತಾಪ ಜಾಸ್ತಿ ಇದ್ದ ಕಾರಣ ಸ್ವಲ್ಪ ವೋಟಿಂಗ್ ಪರ್ಸೆಂಟ್ ಕಮ್ಮಿ ಆಗ್ಬೋದಂತ ಒಂದು ಸಂಶಯ ಉಂಟು. ಒಳ್ಳೆ ಪ್ರಕಾರವಾದ ಬಿಸಿಲು ಉಂಟಲ್ಲ, ಬರ್ಬೋದು, ಆದರೂ ಸ್ವಲ್ಪ ಕಷ್ಟ ಆಗ್ತದೆ. ಒಳ್ಳೆ ಸ್ಪರ್ಧೆ ಉಂಟು, ತ್ರಿಕೋನ ಸ್ಪರ್ಧೆ ಅಂತ ಹೇಳ್ಬೋದು ಪುತ್ತೂರಿನಲ್ಲಿ. ಈಗ ಯಾವುದೇ ಹೇಳಲಿಕ್ಕೆ ಆಗೋದಿಲ್ಲ, ಬಹಳ ಜಿದ್ದಿನ ಪೈಪೋಟಿ ಇದೆ. ಎಲ್ರಿಗೂ ಶುಭ ಆಗಲಿ. ಯಾರು ಇಲ್ಲಿಗೆ ರಸ್ತೆಗಳು ಇನ್ನು ಸ್ವಲ್ಪ ಕರ್ನೂರು ಭಾಗಕ್ಕೆ ರಸ್ತೆ ಸ್ವಲ್ಪ ಕಷ್ಟ ಆಗಿ ಉಂಟು, ಬಾಕಿ ಸುಳ್ಯಪದವ ರಸ್ತೆ ಎಲ್ಲ ಅಭಿವೃದ್ಧಿ ಆಗಿದೆ. ಇನ್ನು ಪಂಚೋಡಿ ಗಾಳಿಮುಖ ಆ ಒಂದು ಸಂಪರ್ಕ ರಸ್ತೆ ಅಭಿವೃದ್ಧಿ ಅದು ಅಗತ್ಯವಾಗಿ ಆಗಬೇಕಾದ್ದು. ಮತ್ತು ಶಾಲೆಗಳಿಗೆ ಕೊಠಡಿಗಳೆಲ್ಲ ದೂರಕ್ಕೆ ಹೋಗುವ, ಈಗ ಇಲ್ಲಿ ಹೈಸ್ಕೂಲು, ಇಲ್ಲಿ PUC ಕಾಲೇಜೆಲ್ಲ ಆದರೆ ನಮಗೆ ತುಂಬ ಮಕ್ಕಳಿಗೆಲ್ಲ ಬಸ್ಸಿನಲ್ಲೆಲ್ಲ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಸ್ಥಳೀಯವಾಗಿ ಅದನ್ನು ಅಭಿವೃದ್ಧಿ ಮಾಡಿದರೆ ಇಲ್ಲಿಯ PUC ಕಾಲೇಜ್ ಆದರೆ ನಮಗೆ ಊರಿನವರಿಗೆ ತುಂಬ ಉಪಕಾರ ಆಗ್ತದೆ, ಮಕ್ಕಳಿಗೆಲ್ಲ ಸ್ವಲ್ಪ ಸುರಕ್ಷೆ ಇರ್ತದೆ. ಎಲ್ಲ ಪಕ್ಷದವರದ್ದು ಕೂಡ ಇದುಂಟು. ಆದರೂ BJPಯದ್ದು ಸ್ವಲ್ಪ ಅಭಿವೃದ್ಧಿ ಎಲ್ಲ ಒಳ್ಳೆ, ಮಠಂದೂರಿನ ಗ್ರಾಮೀಣಲ್ಲಿ ಒಳ್ಳೆ ಅಭಿವೃದ್ಧಿ ಆಗಿದೆ. ಊರಿನ ಅಭಿವೃದ್ಧಿಯ ಮಟ್ಟಿಗೆ ಎರಡು ಮಾತೇ ಇಲ್ಲ. ಎಲ್ಲೆಲ್ಲಿ ಹಳ್ಳಿಗಳಲ್ಲಿ ಕೂಡ ಒಳಗೆ ಹೋಗೋ ರೋಡನ್ನು ಇದು ಮಾಡಿದ್ದಾರೆ, ಕಾಂಕ್ರೀಟ್ ಮಾಡಿ ಇದು ಮಾಡಿದ್ದಾರೆ. ಅಭಿವೃದ್ಧಿ ಮಟ್ಟಿಗೆ BJP ಒಳ್ಳೆ ಕೆಲಸ ಮಾಡಿದೆ. ಕಳೆದ ಸಾಲದ ಮೇಲೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಮತ್ತು ಈ ಸಲವು BJPಯನ್ನು ಎಲ್ಲರೂ ಬೆಂಬಲಿಸ್ತಾರೆ. BJPಯ ಅಭಿವೃದ್ಧಿಯನ್ನು ನೋಡಿ ಎಲ್ಲರೂ ಬೆಂಬಲಿಸ್ತಾರೆ. ಎಲ್ಲರ ಕ್ಯಾಂಡಿಡೇಟ್ ಚೇಂಜ್ ಆಯಿತು ಅಂತ ಹೇಳಿ ಕ್ಯಾಂಡಿಡೇಟ್ ಚೇಂಜ್ ಆಯಿತು ಅಂತಲ್ಲ, ಕ್ಯಾಂಡಿಡೇಟ್ ಚೇಂಜ್ ಏನೋ ಹೈಕಮಾಂಡ್ ನಿರ್ಧಾರ, ಅವರೊಳಗಿನ ಇದು ಒಂದು ಅವರ ನಿರ್ಧಾರ. ಯಾವಾಗಲೂ ಕೂಡ ಒಂದು ಪಕ್ಷದಲ್ಲಿ ಎಲ್ಲರೂ ನನಗೆ ಬೇಕು ಕೇಳುವಾಗ ಎಲ್ಲರಿಗೂ ಓಡಲಿಕ್ಕಾಗುತ್ತೆ. ಅದಕ್ಕೊಂದು ಯಾವಾಗಲೂ ಹೈಕಮಾಂಡ್ ಅಂತ ಇರ್ತದೆ. ಅವರು ಮಾಡಿದಂಥ ಅವರು ಒಬ್ಬರೇ ಮಾಡುವುದಲ್ಲ, ಕೆಲವರು ಜನರ ಕಾರ್ಯಕರ್ತರ ಅಭಿಪ್ರಾಯವನ್ನು ತಗೊಂಡು ಮತ್ತೆ ನಿರ್ಧಾರ ಮಾಡೋದು ಪಕ್ಷ. ಆ ಪಕ್ಷದ ನಿರ್ಧಾರಕ್ಕೆ ನಾವೆಲ್ಲರೂ ತಲೆಬಾಗಬೇಕಾಗುತ್ತೆ. ಮತ್ತು ಎಲ್ಲರೂ ಹೇಳಿದರೆ ಎಲ್ಲರಿಗೂ ಕೊಡಲಿಕ್ಕೆ ಆಗ್ತದೆ. ಒಂದು ಪಕ್ಷದ ನಿರ್ಧಾರ ಒಂದು ಇರ್ತದೆ, ಅದಕ್ಕೆ ನಾವು ತಲೆಬಾಗಬೇಕಾಗ್ತದೆ. ಕ್ಯಾಂಡಿಡೇಟ್ ಅನುಭವಿ ಕ್ಯಾಂಡಿಡೇಟ್. ಈಗ ಆಶಾ ತಿಮ್ಮಪ್ಪ ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಕೂಡ ಒಳ್ಳೆ ಕೆಲಸ ಮಾಡಿದವರು, ಅನುಭವಿ ಕ್ಯಾಂಡಿಡೇಟ್. ಅದೇ ಮಟ್ಟಿಗೆ ಏನು ಎರಡು ಮಾತಿಲ್ಲ. ರಾಜಕೀಯದ ಅನುಭವದ ಮಟ್ಟಿಗೆ ಎರಡು ಮಾತಿಲ್ಲ. ಯಾವಾಗಲೂ ಒಬ್ಬರು ಒಂದು ಪಕ್ಷದಿಂದ ಹೊರಗೆ ಹೋಗಿ ನಾವಂದರೆ ಯಾವುದು ಕೂಡ ಸಂಘಟನೆ ಅಂತ ಬರ್ತದೆ. ಸಂಘಟನೆ ಅಂತ ಬರುವಾಗ ಸಂಘದ ಯಾವುದೇ ಸಂಘಟನೆಯ ತೀರ್ಮಾನಕ್ಕೆ ನಾವು ತಲೆಬಾಗ್ತದೆ. ಒಬ್ಬರು ಹೊರಗೆ ಹೋದರು ಅಂತಾದರೆ ಅದು ಅವರ ವೈಯಕ್ತಿಕ ಅಂತ ಆಯಿತು. ಅವರು ಮತ್ತು ಇವರು ಪುತ್ತಿಲಾರವರು, ಅವರನ್ನು ಯಾವಾಗಲೂ ನಾವು ದೂರುವುದು ಅಂತಲ್ಲ, ಜನ ಒಳ್ಳೆಯ ವ್ಯಕ್ತಿ. ಮಾತ್ರ ಒಂದು ಸ್ವಲ್ಪ ಅಧಿಕಾರ, ಒಂದು ಸೀಟು ಬೇಕು ಅಂತೇಳಿ ಮೊದಲು ಕೂಡ ಇತ್ತು. ಇರುವಾಗಲೂ ಅವರು ಹಾಗೆ ಮಾಡಿದ್ದಾರೆ. ಅದಕ್ಕಿಂತ ಮೊದಲು ಶಕುಂತಲಾ ಶೆಟ್ಟಿ ಇರುವಾಗಲೂ ಅವರು ಹಾಗೆ ಮಾಡಿದ್ದಾರೆ. ಮತ್ತು ಯಾರು ಎಲ್ಲ ವರಿಷ್ಠರೆಲ್ಲ ಹೋಗಿ ಮನವೊಲಿಸಿ ಇದು ಮಾಡಿಕೊಂಡು ಪುನಃ ತಂದರು. ಪ್ರತಿಯೊಂದು ಇದರಲ್ಲೂ ಕೂಡ ಅವರಿಗೆ ಸ್ವಲ್ಪ ಒಂದು ಸ್ಥಾನ, ಒಂದು ಇದು ಯಾವುದರಲ್ಲಿ ಒಂದು ಸ್ಥಾನ ಬೇಕು. ಅದು ಸ್ಥಾನದ ಸ್ವಲ್ಪ ಆ ಸೀಟಿನ ಬಗ್ಗೆ ಸ್ವಲ್ಪ ಅವರ ಆಕಾಂಕ್ಷೆ, ಅದು ಮೊದಲೇ ನಮಗೆ ಗೊತ್ತು, ಇವತ್ತು ಅಂತಲ್ಲ. ಕಾರಣ ನಮ್ಮ ಆಯುಧ ಪೂಜೆ ಗಲಾಟೆ ಇಲ್ಲಿ ಈಶ್ವರಮಂಗಲದ ಇರುವಾಗಲೇ ಅವರು ಒಂದು ಆವಾಗಲೂ ಕೂಡ ಏನೋ ಮಾತಾಡುವಾಗ ಅದರ ಬಗ್ಗೆ ಒಂದು ಸ್ವಲ್ಪ ಅವರಿಗೆ ಸೀಟಿನ ಬಗ್ಗೆ ಒಂದು ಇದುಂಟು. ಮತ್ತು ಯಾವಾಗಲೂ ಕೂಡ ಸಂಘಟನೆ ಹೇಳೋದು ಒಂದು 10 ಜನರು ಕೂಡಿದರೆ ಮಾತ್ರ ಸಂಘಟನೆ. ಅದಕ್ಕೆ ತತ್ವ ಇರ್ತದೆ, ಸಿದ್ಧಾಂತ ಇರ್ತದೆ. ಆ ಸಿದ್ಧಾಂತದ ಅಡಿಯಲ್ಲಿ ಹೋದರೆ ಮಾತ್ರ ಅವ ಸಂಘದವ ಅಂತ ಲೆಕ್ಕ, ಇಲ್ಲದೆ ಸಂಘಟನೆಯವ ಅಂತ ಲೆಕ್ಕ. ಆ ಸಂಘಟನೆಯಿಂದ ಹೊರಗೆ ಹೋದರೆ, ನಾನು ಎಷ್ಟು ಹಿಂದೂ ಅಂತ ಹೇಳಿದರೆ ಅವು ಹೋದದ್ದವನ ಸ್ವಂತಕ್ಕೆ ಬೇಕಾಗಿಲ್ಲ, ಸೀಟಿನ ಆಸೆಯಿಂದಲೇ ಹೋದದ್ದಲ್ಲ. ಆಗ ಅಲ್ಲಿ ಸಂಘಟನೆ ಅಂತ ಬರೋದಿಲ್ಲ.
ಸಂಘಟನೆಯಿಂದ ಹೊರಗೆ ಹೋದ್ರೆ ಅಂತ ಆಗ್ತದೆ. ಏನು ಈಗ ದೊಡ್ಡ ದೊಡ್ಡ ನಿಮಗೆ ಗೊತ್ತಿರ್ಬೋದು ಸಂಘದಿಂದ ಹೊರಗೆ ಹೋಗಿ ತಾನೇ ಅಂತ ಹೇಳಿದವರು ಈಗ ಹೇಳ ಹೆಸರಿಲ್ಲದೆ ಹೋಗಿದ್ದಾರೆ. ಗೊತ್ತಿರ್ಬೋದು ಯಾರು ಅಂತ ಹೇಳಬೇಕು ಅಂತ ಇಲ್ಲ. ಹಾಗೆ ಸದ್ಯ ಪರಿಸ್ಥಿತಿ ಹಾಗೆ ಅಂತ ಹೇಳ್ತದೆ. ಹೊರಗೆ ಹೋದರೆ ಮತ್ತು ಅಲ್ಲಿಯೂ ಇಲ್ಲ ಇಲ್ಲಿಯೂ ಇಲ್ಲ. ಮತ್ತು ತ್ರಿಶಂಕು ಅಂತ ಹೇಳ್ತೇವಲ್ಲ ಆ ಮಟ್ಟಿನಲ್ಲಿ ಮತ್ತು ಎಲ್ಲರೂ ಆ ಎಂಕ್ಲೆಗಾನಿ ದುಂಬು ಎಂಕ್ಲೆಗಡ್ಡ ಅಂತ ಹೇಳಲಿಕ್ಕೆ ಆಯಿತು. ಆಚೆಯವರು ಹೇಳಿಕೆ ಆಯಿತು ಹಿಂದುತ್ವವಾದಿ ದುಂಬಿ ಹಂಚಿಗಿತ್ತೇನೆ ಅಂತೇಳಿ. ಅಂತೂ ಹೊರಗೆ ಹೋದರೆ ಮತ್ತೆ ಗತಿ ಇಲ್ಲದೆ ಆಗೋದು ಅದು 100%. ಈಗ ಸುಳ್ಯ ತೊಂದರೆಜಿ ತಿನ್ನೋಟಿಗೆ ತೊಂದರೆಜಿ ಸರ್ತಿ ಬಿಜೆಪಿ ಬೇರು ಅಥವಾ ಬೇರೆ ಚೇಂಜ್ ಆವ ಸರ್ತಿ ಬಿಜೆಪಿ ಹಳ್ಳಿ ಏರು ಒಟ್ಟು ಗಂಟಲ ಬಿಜೆಪಿ ಅರ್ಪಣ. ಸರ್ ಹೇಗುಂಟು ಎಲೆಕ್ಷನ್? ಪುತ್ತೂರು ಎಲೆಕ್ಷನ್ ತೊಂದರೆ ಇಲ್ಲ. ಫೈಟ್ ಉಂಟಾ? ಫೈಟ್ ಉಂಟಾ ಈ ಸಲ? ಫೈಟ್ ಮಾಮೂಲಿ ಫೈಟ್. ವಿಶೇಷ ಅಂತ ಏನಿಲ್ಲ. ವಿಶೇಷ ಏನಿಲ್ಲ. ಅಲ್ಲ ಕಾಂಗ್ರೆಸ್ ಬಿಜೆಪಿ ಎರಡೇ. ಏನು ಪರವಾಗಿಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಏನು ಹೊಡೆತ ಬೀಳುವುದಿಲ್ಲ ದೊಡ್ಡ ಮಟ್ಟಿನಲ್ಲಿ. ಹೊಡೆತ ಉಂಟು ಅಂತ ಆಯಿತು ಅಂದರೆ ಸ್ವಲ್ಪ ಆರಂಭದಲ್ಲಿ ನಮಗೆ ಸ್ವಲ್ಪ ಇರಿಸು ಮುರುಸು ಇತ್ತು, ಏನಾದರೂ ವ್ಯತ್ಯಾಸಗಳಾಗ್ಬೋದು ಅಂತ. ಆದರೆ ಈಗ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿದೆ. ನಮ್ಮ ಪಕ್ಷೇತರ ಅಭ್ಯರ್ಥಿಯ ಜೊತೆಗಿದ್ದ ಕೆಲವು ಕಾರ್ಯಕರ್ತರೆಲ್ಲ ಪುನಃ ಅವರು ವಾಸ್ತವನ್ನೆಲ್ಲ ತಿಳ್ಕೊಂಡಿದ್ದಾರೆ, ನಮ್ಮ ಕಡೆಗೆ ಬಂದಿದ್ದಾರೆ ವಾಪಸ್. ಹಾಗೆ ನಮಗೇನು ತೊಂದರೆ ಆಗುವುದಿಲ್ಲ. ಇಲ್ಲ ಖಂಡಿತ ಬರ್ತದೆ. ಆಶಾ ತಿಮ್ಮಪ್ಪನವರಿಗೆ ಸುಮಾರು 25-30 ಸಾವಿರ ಅಂತರದಲ್ಲಿ ಗೆಲ್ತಾರೆ ಅವರು. ಅದ್ರ ಒಂದಷ್ಟು ಯುವಕರೆಲ್ಲ ಅರುಣಕುಮಾರ್ ಪುತ್ತಿಲ್ಲ ಅಂತ ಮುನ್ನಡೆಯುತ್ತಾರೆ ಇದ್ದಾರೆ. ಅವರು ಸಹ ನಾವು ಈಗ ಕೆಲವರನ್ನು ಭೇಟಿ ಆಗುವಾಗ ಅವರ ಮನವೊಲಿಸುವಾಗ ಅವರಿಗೆ ಮೋದಿಜಿಯವರ ಮೇಲಿನ ಇದು ಉಂಟು ಅವರಿಗೆ. ಯಾವ ರೀತಿ ಮನವೊಲಿಸ್ತಿದ್ದೀರಿ? ಅಂದರೆ ಇವರು ಪಕ್ಷೇತರ ಅಭ್ಯರ್ಥಿಯಾಗಿ ಅವರಿಗೆ ದೊಡ್ಡ ಇದು ಅನುದಾನ ತರಲಿಕ್ಕೆಲ್ಲ ಅಷ್ಟೊಂದು ಸುಲಭ ಆಗಲಿಕ್ಕಿಲ್ಲ ಅವರಿಗೆ. ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಗೆ ಅಲ್ಲಿ ಒಂದು ಸರ್ಕಾರದ ಮೇಲೆ ಹಿಡಿತಾ ಇರ್ತದೆ, ಅವರದ್ದು ಆರಾಮವಾಗಿ ಬೇಕಾದ ನಮ್ಮ ಹಿಂದಿನ ಮಠಂದೂರವರು ಕೂಡ ಅಲ್ಲಿಯ ಶಾಸಕರು ಕೂಡ ತುಂಬ ಕೆಲಸ ಮಾಡಿದ್ದಾರೆ ಬೇಕಾದಷ್ಟು. ಅದು ನಮಗೆ ಪ್ಲಸ್ ಪಾಯಿಂಟ್. ಅದು ಈಗ ಬಿಜೆಪಿಯಲ್ಲಿ ಈ ಸಲ ಕ್ಯಾಂಡಿಡೇಟ್ ಒಳ್ಳೆಯದಿಲ್ಲ ಎನ್ನುವಂಥ ಒಂದು ಆರೋಪ ಇದೆ. ಹಾಗಾಗಿ ಅರುಣಕುಮಾರ್ ಪುತ್ತಿಲ್ಲ ಇಲ್ಲ, ಅದರಲ್ಲಿ ಯಾವುದೇ ಅದಕ್ಕೆ ಆಧಾರ ಇಲ್ಲ. ಯಾಕೆಂದರೆ ವಯಸ್ಸು ಮೋದಿಜಿಯವರಿಗೆ ವಯಸ್ಸಾಗಿದೆ, ಇವರಿಗಿಂತ ಹೆಚ್ಚು ವಯಸ್ಸಾಗಿದೆ. ಆದರೆ ಇದು ಇನ್ನೂ ಕೂಡ ಇವರು ಅನುಭವ ಮುಖ್ಯ. ಹೌದಪ್ಪ, ಹೌದೌದೌದು. ತುಂಬ ಪಕ್ಷದಲ್ಲಿ ಕೆಲಸ ಮಾಡಿದವರು, ಅವ್ರ ಒಳ್ಳೆಯ ಅಭಿಪ್ರಾಯ ಇದೆ. ಸ್ವಲ್ಪ ಈ ಮಧ್ಯದಲ್ಲಿ 1-2-3 ವರ್ಷ ಸ್ವಲ್ಪ ತೆರೆಮರೆಯಲ್ಲಿದ್ದರು ಅಂತ ಅಷ್ಟೇ ಅಲ್ಲದೆ ಚಲಾವಣೆಯಲ್ಲಿ ಸ್ವಲ್ಪ ಕಡಿಮೆ ಇದ್ದರು. ಅಂದರೆ ಮುಖ ಎದುರಿಗೆ ಬರ್ತಾ ಇಲ್ಲ. ಆದರೆ ಪುನಃ ಈಗ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಕಾರ್ಯಕರ್ತರು ಕೂಡ ಅವರ ಬಗ್ಗೆ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸರ್ಕಾರದ ಸೌಲಭ್ಯ ಬರೋದುಂಟಾ? ಇದ್ದಿ ಎಂದ ವೃದ್ಧಾಪ್ಯ ವೇತನ ಅಂಚಿನ ಪ್ರಧಾನ ಕೊರ್ತು ಜಾರ ಕೊತ್ತು ನಾವು ಟಿಕೆಟ್ಲಾನೆ ಟಿಕೆಟ್ ಇರ ಪಂಚಾಯತ್ ವಾರ್ಡ್ ಮೆಂಬರ್ ನಗಲ ಬಂತಾರ పంతులు 2 వారు చాటి పోతుండు అనియాల ಅಲ್ಲ ಕೊರಂತಿದ್ದೆ ಈ ಸರ್ತಿ ಓಟಿಗೆ ಏನಾರ ಬರ್ಪ ನಗಲ ಫನ್ ಪರ ಕೇನ್ ಪರ ಆವೋ ಕೇನ್ನೆ ಆವೋ ಹೌದು ಲಕ್ಷ ಬಾರಿ ಜೋರು ಉಂಟಲ್ಲ ಗೊತ್ತಿರಲ್ಲ ನಮ್ದು ಕೇರಳ ಹೇಗುಂಟು ಇಲ್ಲಿ ಭಾಳ ಜೋರು ಉಂಟು. ನಿಮ್ಮ ಕೇರಳದಲ್ಲಿ ಕೂಡ ಪುತ್ತೂರಿನ ಬಗ್ಗೆ ಮಾತಾಡ್ತಿದ್ದಾರೆ. ಹೌದು, ಅರುಣಕುಮಾರ್ ಗೊತ್ತಿಲ್ಲ. ಅರುಣಕುಮಾರ್ ಗೊತ್ತಿಲ್ಲ. ಹೌದು, ಗ್ಯಾರಂಟಿ. ಯಾಕೆ ಸರ್? ಅವರು ಒಳ್ಳೆ ಜನ ಅಲ್ಲ, ಬರ್ತಾರೆ ಅವರು. ಬಿಜೆಪಿಯಲ್ಲಿ ಇದ್ದವರು ಒಳ್ಳೆಯವರು ಒಳ್ಳೆಯವರು ಅಂತ ಅಲ್ಲ, ಆದರೂ ಸ್ವಲ್ಪ ಈ ಸಲ ಇವರಿಗೆ ಓಟು ಜಾಸ್ತಿ ಸಿಗ್ಬೋದು ನಮ್ಮ ಅಭಿಪ್ರಾಯ. ಯುವಕರೆಲ್ಲ ಇವರ ಕಡೆ ಇದ್ದಾರೆ ಹಾಗೆ. ನಮ್ಮ ಅಭಿಪ್ರಾಯ ಅವರಲ್ಲಿ ಗೊತ್ತಿಲ್ಲ. ಒಳ್ಳೆ ಜನ ಅವರು, ಹಾಗೆ ಅವರು ಬರ್ತಾರೆ, 100% ಬರ್ತಾರೆ. ಓಟದ ತೊಂದರೆ ಈ ಸಲ ಪುತ್ತಿಲೇರು ವಿನ್ನಾಪೇರು 100% ಭರವಸೆ ಕ್ಲೇಮ್ ವಿನ್ನಾಪೇರು ಹಿಂದುತ್ವದ ಜನಕ್ಕಲು ಎಡ್ಡೆ ಸಪೋರ್ಟ್ ಉಳ್ಳೇರಿಗೆ ಒಂಜಿ 24 ಗಂಟೆ ದೇತನ ಎಪ್ಪವರ್ನ ಬರ್ಪುಣಾಗಲಿ ನಮಗೊಂಜಿ ಕಾರ್ಯಕರ್ತರಿಗೆ ಸಮಸ್ಯೆ ಅಂಡ 24 ಗಂಟೆ ಬರ್ಪುಣ ಒಂಜಿ ನಾಯಕ ಇತ್ತನ ಪುತ್ತೂರು ಇತ್ತನ ಪುತ್ತಿಲೇರು ಮಾತ್ರ. ಒಂದು ನಮ್ಮ BJP ಎತ್ತೋ ಬೆಂದಿನಾಗಲಿ ಪಕ್ಷ ಇತ್ತದು ಫೀಲ್ಡ್ ವರ್ಕ್ ಬಂದದ್ದು BJP ವಿನ್ ಮಂತನಾಗಲಿ ಕಾರ್ಯಕರ್ತೆಯರ್ನ ಒಂಜಿ ಪಾತ್ರೆಗೆ ಬೆಲೆ ಇಜ್ಜಂದೆ ಕಾರ್ಯಕರ್ತೆಯರ್ನ ನಾಯಕ ಮನ್ಪಂದೆ ಅಕ್ಲ ಇಷ್ಟ ಆಗಿ ಪ್ರಕಾರ ಆಯ್ಕೆ ಮಂತಿದ್ದೀರಿ. ಎಂತೂ ಅಕ್ಲು ವಿನ್ ಆಪುಜೀರ ಅನ್ಪುಣ ನೂದೆಗೆ ನೂದು ಸತ್ಯ. ನಮ್ಮ ಪ್ರಯತ್ನ ಆತುಂಡು ಪುತ್ತಿಲೇರು ನೂದೆಗೆ ನೂದು ವಿನ್ ಆಪಿರು ಎಂಕ್ಲ ಕಾರ್ಯಕರ್ತೆ ಯಾರಿಗೆ ಬೋಡತ್ತು ಬೆಂದೊಂದುಲ್ಲೋ ಇಡೀ ಪುತ್ತೂರು ತಾಲೂಕು ಅವ್ರನ್ನ ಹವಾಲಾತೆ ಮೇಂಟೈನ್ ಆವೊಂದು. ಈ ಥರ ಸಮಸ್ಯೆ ಇತ್ತು ನಿರ್ಧಾರ ಇತ್ತು. ಕಾಂಗ್ರೆಸ್ಗೆ ಲಾಭ ಖಂಡಿತ ಇಜ್ಜಿ, ಕಾಂಗ್ರೆಸ್ಗೆ ಲಾಭ ಖಂಡಿತ ಇಜ್ಜಿ. ದಾನೆ ಮಂಡ ಕಾಂಗ್ರೆಸ್ ರೀತಿ ಲಾಭ ಯಾರು ಕಾಂಗ್ರೆಸ್ ರೀಪುನ ಕ್ಯಾಂಡಿಡೇಟ್ಲ ದುಂಬು BJP ಇತ್ತನಾರೆ ಅವ್ರು BJP ಹಿಡಿದು ಬೋಯ್ನಾರೆ ಒಂಜಿ ಪುಡೇರ ಆರೆಗ್ಲ ಅನ್ಯಾಯ ಆದ ಅವ್ರು BJP ಹಿಡಿದು ಬೋಯ್ನಾರು ಅಂಚನೆ BJP ನನ್ನ ಇಂಚನೆ ಅಂಡ ಮೂಲು BJP ಇಜ್ಜಂದ ಯಾವ ತಂದೆ ಹಿಂದುಲೆಗೆ ಒಂಜಿ ಹಿಂದುಲನ್ನ ಸಂಘಟನೆಗೆ ಬೋಡದಿತ್ತನ ಒಂಜಿ ಪಕ್ಷ ಅಂದ ಇತ್ತನ BJP ಅವು ಇತ್ತೆ ಪ್ರಸ್ತುತ
ಈ ನೆಲೆಟ್ಟು ತೂನಾಗ ನಮಗೆ ಎಂಚಿನ ಕಾರ್ಯಕರ್ತರನ್ನು ದೂರ ಮಂತೊಂದು ಮುಕ್ಲೆ ಹಿಂದೂಲು ಇಜ್ಜಂದೆ ಅಕ್ಲಿ ವಿನ್ ಆಪಿರ್ದು ಅಂತ ಒಂಜಿ ಭರವಸೆನ ಅದಾಯ್ತು ಅಂತ ಗೊತ್ತಿದ್ದಿ ಸಂಘಟನೆ ಸಂಘ ಪರಿವಾರ ಅವಡು ದಾಯಗಿಂಚ ಅಕ್ಲಿಗೆ ನಾಯಕರೇ ಮಾತ್ರ ಈ ಸಂಘದ ನಾಯಕರು ಮಾತ್ರ ಅಕ್ಲೆ ಒಟ್ಟು ಉಳ್ಳೇರು ಕಾರ್ಯಕರ್ತರು ಪೂರ ಒಟ್ಟುಗು ಗೊತ್ತಿಲ್ಲ ಕೆಲವು ಮಿತ್ತುಡ್ದೇ ಉಳ್ಳೇರು ನಾಯಕರು ಅಕ್ಲ ಒಟ್ಟುಗುಳ್ಳೇರು ಅಂಡ ಕಾರ್ಯಕರ್ತರು ತಳಮಟ್ಟದ ಕಾರ್ಯಕರ್ತೆಲ್ಲ ಅರುಣನ ಒಟ್ಟುಗುಳ್ಳಿ ಐದೋರ ಕಾರ್ಯಕರ್ತೆಯರನ್ನ ನಾಯಕಿ ಅರುಣ್ ಕುಮಾರ್ ಗೊತ್ತಿಲ್ಲ ಈ ಸಲ ನಾಯಕರನ್ನ ನಾಯಕಿ ಏರು ಅಕ್ಲ ಆಯ್ಕೆ ಮಂತೀರು ಅಕ್ಲ ಆದಿತ್ತು ಅಂಚ ಪಕ್ಷೇತರ ಅಭ್ಯರ್ಥಿ ಆದಿದ್ದು ಅರುಣ್ ಕುಮಾರ್ ಗೊತ್ತಿಲ್ಲ ನೆಕ್ಸ್ಟ್ ಅಭಿವೃದ್ಧಿ ಕಾರ್ಯಕ್ರಮ ಹೆಂಚು ಮಾಡ್ತೀರಿ ಖಂಡಿತ ಮನ್ಪೇರಿ ನೆಕ್ಸ್ಟ್ ಇರುತ್ತೆ ಪಕ್ಷೇತರ ಅಭ್ಯರ್ಥಿ ಅದು ಅಂತಲ್ಲ ಅವ್ರು ನೆಕ್ಸ್ಟ್ ಗೌರ್ಮೆಂಟ್ ಮಾಡ್ಪಡೋ ಸಂದರ್ಭ ಬಿಜೆಪಿಗೆ ಬೆಂಬಲ ಕೊರ್ದು ಸೇರುವಿರತ್ತಂದೆ ಬೇತ ಹೂವು ಯಾರು ಪಕ್ಷಕ್ಕೆ ಪೋಪುಜಿಂದ ಆರೇ ಸ್ಪಷ್ಟನೆ ಕೊಡ್ತೀರಿ ಆ ನೆಲೆಟ್ಟು ಎಂಕ್ಲೆಲ್ಲ ಆರು ನೊಟ್ಟುಗುಳ್ಳು ಪಂಡ ಬೇತ ಹೂವು ಅಂಡ ಪಕ್ಷಕ್ಕೆ ಹೋಪಂದಿತ್ತೇನೆ ಎಂಕ್ಲೆಲ್ಲ ಆರ್ನ ಸಪೋರ್ಟ್ ಉಂಟು ನಾರತ್ತು ಆರು ನೂದೆಗೆ ನೂದು ಆರು ಬಂತೀರಿ ಎಂಕ್ಲ ಖಂಡಿತವಾದ ಪಕ್ಷೇತರ ಉಂಟಲ್ಲ ಆರು ಬಿಜೆಪಿಗೆ ಸಪೋರ್ಟ್ ಮಾಡ್ಕೊಳ ಗೊತ್ತಿಲ್ಲ ಬೇಕು ಯೂತಿಗಾಗಿ ಬೇಕಾಗ್ತದೆ ಗೊತ್ತಿಲ್ಲ ರೀ ಬಿಜೆಪಿ ಕ್ಯಾಂಡಿಡೇಟ್ ಅಥವಾ ಇನ್ನಿತರ ಕ್ಯಾಂಡಿಡೇಟ್ ಯಾರು ಯೂತ್ಗೆ ಅಲ್ಲ ಮೂರರಲ್ಲಿ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಏನಿದ್ರೆ ಅವ್ರಿಗೆ ಗೊತ್ತಿಲ್ಲ ರೀ ಬರ್ಬೋದು ಎಷ್ಟು ಒಂದು ಅಂತರದಲ್ಲಿ ಅವ್ರು ಗೆಲ್ಬೋದು ಈ ಸಲ ಒಂದು 15,000 ಅಂತರದಲ್ಲಿ ಗೆಲ್ಬೋದು ಗೊತ್ತಿಲ್ಲ ಅವರಿಗೆ ಎಲ್ಲ ಕಡೆ ಅವರಿಗೆ ವರ್ಕೌಟ್ ಆಗ್ತಾ ಉಂಟಾ ಇದೆ ಗ್ರಾಮಾಂತರ ಪ್ರದೇಶದಲ್ಲೆಲ್ಲ ಇದೆ ಅಲ್ಲ ಖಂಡಿತ ಇಲ್ಲಿ ಈಶ್ವರಮಂಗಲದಲ್ಲಿ ಸಾಧಾರಣ ಇದೆ ಒಳ್ಳೆ ಅಭಿಪ್ರಾಯ ಇದೆ ಈಗ ಬಿಜೆಪಿಯಲ್ಲಿ ತುಂಬ ಅಭಿವೃದ್ಧಿ ಕಾರ್ಯಗಳು ಆಗಿವೆ ಈ ಮೊದಲು ಕೂಡ ಅಂತ ಒಂದು ಮಾತಿದೆ ಜನರಲ್ಲೆಲ್ಲ ಮಾತಿದೆ ಹಾಗಾಗಿ ಅದು ಅಭಿವೃದ್ಧಿ ದೃಷ್ಟಿ ನೋಡಿದರೆ ಬಿಜೆಪಿಗೆ ಓಟ್ ಹಾಕ್ಲಿಕ್ಕಿಲ್ವ ಅದು ಗೊತ್ತಿಲ್ಲ ಆದರೂ ನಮಗೆ ಗೊತ್ತಿಲ್ಲ ಬರ್ಬೋದು ಕನ್ಫರ್ಮ್ ಇದೆ ನಮಗೆ ಗೊತ್ತಿಲ್ಲ ಬರ್ಬೋದು ಕನ್ಫರ್ಮ್ ಇದೆ ಬಾರಿ ಬಿರುಸು ಆವೊಂದುಂಡು ಬಾರಿ ಜೋರುಂಡೆ ಫೀಲ್ಡ್ ವರ್ಕ್ ಆವೊಂದುಂಡು ಬಾರಿ ಜೋರುಂಡ ಬಾರಿ ಜೋರುಂಡು ಫೀಲ್ಡ್ ವರ್ಕ್ ಏರಿಗೆ ಮತ್ತು ಜೋರುಲ್ಲ ಎಂಕ್ಲ ಮೂಜಿ ಪಾರ್ಟಿದಾಗಲ ಬಾರಿ ಒರಿಯಾರ್ದೋರಿ ಬಾರಿ ಬಿಸಿ ಆವೊಂದುಂಡು ಇದು ಲಾಸ್ಟ್ ಮತದಾರ ವಂಚಿಗೆ ಮತದಾರ ಪೂರ ಗೊತ್ತಿಲ್ಲಾಗಿ ಅಂದು ಗೊತ್ತಿಲ್ಲ ದಾಯವಂಡ ಹಾಕ್ಲು ಈ ಬಿ ಜೆ ಪಿದಾಗ್ಲು ಈ ಮೇಯ್ನ್ ಆತಾಕ್ಲು ಜಾತಿ ರಾಜಕಾರಣ ಅಂತಾನೆ ಎಂಗ್ಲೇ ಬಾರಿ ಬೆಚ್ಚ ಬೇಜಾರುಂಡು ಜಾತಿ ರಾಜಕಾರಣ ಮಾಡ್ತೀರಾ ಜಾತಿ ರಾಜಕಾರಣ ಮಂತ್ ನಿರ್ಧಾರಣ ಎತ್ತ ಮೂಲು ಪುತ್ತಿಲನೆ ಎಂಗ್ಲ ಉಂತಾಯಿನಿ ಅಕ್ಲ ಜಾತಿ ರಾಜಕಾರಣ ಇಜ್ಜಿನಲ್ಲ ಫಸ್ಟ್ ದೆತ್ತನೇ ಅಕ್ಲೆತ್ತ ಬಿ ಜೆ ಪಿದಾಗ್ಲೆತ್ತ ಬಿ ಜೆ ಪಿ ಅನ್ನೋದು ಉಲಾ ಹಿಡಿದು ಉಲಾ ಮೇಗ್ಲು ಜಾತಿ ರಾಜಕಾರಣ ಮಂತ್ ನಿರ್ಧಾರ ಎಂಗ್ಲ ಮೂಲು ಪುತ್ತಿಲ ಬಾಡಿರ ಇನ್ನು ಸಮರ್ಥ ಅಭ್ಯರ್ಥಿ ಬಿ ಜೆ ಪಿ ಇಪ್ಪುನಾಗ ಬೇತೆ ಊರು ದಾಖಲೆ ಕೊಣತ್ತದ ಮುಳು ತಗೊಂಡು ನಿಂತ ನಮಗ್ಲಿ ಈ ಜನತೆ ಮತ್ತೆ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಲಾಸ್ಟ್ಗೆ ಅಪ್ನಂಚನೆ ನಾನು ತೋಜು ಎಂಕ್ಲ ಓಟೂರ ಪಟ್ಟದು ಬೋಣಾಗ ಅಂಚಿನ ಪಟ್ಟದು ಬೋಣಾಗ ಮೂಲು ಮೆಕ್ಲ ಆರಾಮ ಮಾಡುವತ್ತರು ಬೇರೆ ಅಂದಕೊಂಡು ಬೇಜಾರಪ್ಪ ನಾನು ತಾನೇನು ಪ್ಲಾನ್ ನಾನು ಬಿ ಜೆ ಪಿ ಮೂಲು ಬಿ ಜೆ ಪಿಲ ಪೋಂಡತ್ತ ಬಿ ಜೆ ಪಿ ಫೋನ್ ಲಾವು ಎಂಕ್ಲೆ ಅರುಣನ್ನೇ ಬರೋಡು ದಾದ ನಿರೀಕ್ಷೆ ಉಂಟಿರಿ ಅರುಣನ್ನೇ ಬರ್ತೀರಲ್ಲ ಅರುಣನ್ನೇ ಬರ್ತೀನಿ ಅರುಣ್ ಜನನಾಯಕ ಇತ್ತೆ ಹಿಂದೂ ಸಂಘಟನೆ ಹೋರಾಟಗಾರಿ ಅರೆಗೆಡ್ಡೆ ಜನ ಬೆಂಬಲವರು ಅರೆಗೆಡ್ಡೆ ಉಂಡು ಅರೆಗೆ ನಾನು ದುಂಬುಲು ಉಂಡು ಅರೆ ಒಂದು ವೇಳೆ ಸೋತೇರ್ನಲ್ಲ ಅರೆ ಬುಕ್ಕಳ ಎಂಕ್ಲ ಅರನ್ನು ಬಿಡು ಪೂಜಾ ಅಂದ್ರೆ ಅಂದು ನಾಯಕೇನೆ ಅರೆ ಆರು ಪುತ್ರುಡು ಇನ್ನಿತ್ತೆ ಒಂದು ವೇಳೆ ಗೆಲ್ತೇರ್ನ ಎಂಕ್ಲ ಚಾನ್ಸ್ ಒಂದು ವೇಳೆ ಸೋಲ್ತೇರ್ನಲ್ಲ ನಾನು ದುಂಬುಗಾನಲ್ಲ ಅರ್ನೊಂಜಿನ ಎಮ್ ಎಲ್ ಎ ಎಂಕ್ಲ ಪುತ್ರುಡು ಗ್ಯಾರಂಟಿ ಮಾಡ್ಪಾಪ ಹಾಂ ಇದು ಡಾಕ್ಟರ್ ಪ್ರಭಾಕರ್ ಅವರ ಕಲ್ಲಡಕ ಬರ್ಕೊಂಡಲ್ಲಿ ಯಾರು ಅವು ಯಾರನ್ನ ಹಿಂದುತ್ವ ದಾದ ಹಿಂದುತ್ವ ಅವು ನಿಜವಾಗಿ ಹಿಂದುತ್ವ ರಾಜಕೀಯ ಡಿಪ್ಪನಾಗ ಪಂಪೇರ್ ಅಂಚ ಇಂಚಾನ್ ಓಟು ಉಂತ ನಡೆದವ್ರ ಆರೊಂಜಿ ಹಿರಿಯರಾದಿಪ್ಪನಾಗ ಅಂಚ ಪಾತಿರೇರು ಬಳ್ಳಿತ್ತಂದು ಅರ್ನ ಮಿತ್ತಲೆಂಗ್ಲೆ ಭಾರಿ ಬೇಜಾರುಂಡು ಆರು ಹಿರಿಯರಾದಿಪ್ಪನ ಅಂಚ ಪಾತಿರೇರು ಬಳ್ಳಿತ್ತಂದು ಮತ್ತು ಡಾಕ್ಟ್ರು ಎನ್ ಕೆ ಪ್ರಸಾದ್ ಬಂಡಾರ್ಲು ಅವರ ಪಾತಿರೇರು ಬಳ್ಳಿತ್ತಂದು ಅಂಚ ಅಂದು ಅಕ್ಲ ಅಂಚ ಮಂತ್ರಿ ನಡೆದವ್ರು ಎಂಕ್ಲೆ ಬುಕ್ಕಳವು ಎಂಕ್ಲೆ ಭಾರಿ ಖುಷಿ ಅಂಡು ಎಂಕ್ಲೆ ಅಂತ ಗರ್ವ ಜಾಸ್ತಿ ಆಯ್ತಂದು ಅರುಣನಿಗೆ ಊರ್ಕೊಣೆ ಎಂಕ್ಲೆ ಇಲ್ಲದಾಗ್ಲೂ ಪಾಡು ಜನಲ್ಲ ಅಕ್ಲನ್ನ ಪಾಡು ಪಾಪ ಈ ಸರ್ತಿ ಪೂ ಬೋಡ್ಸಿ ಈ ಸರ್ತಿ ಪುತ್ತಿರಣ್ಣೆ ಬಿಡು ಸಾಧಾರಣ ಪುತ್ತಿಲಾಗ ಅಭಿಪ್ರಾಯ ಉಂಟು ಅದನ್ನ ಅಂದಾಜು ಮಂತ್ರ ಬರ್ಕೊಂಡು ಲೆಕ್ಕ ಉಂಟು ಗೊತ್ತಿಲ್ಲ ಉಂಡ ಒಂಜಿ ಆರು ಬಿ ಜೆ ಪಿ ಇತ್ತನಾರತ್ತೆ ತುಂಬ ಬಿ ಜೆ ಪಿ ಇತ್ತನಾರ್ಥ ಒಂಜಿ ಬಿ ಜೆ ಪಿಗೆ ಒಂಜಿ ಎಡ್ಡ ಕ್ಯಾಂಡಿಡೇಟ್ ಅಂತ ಆಲೋಚನೆ ಮಾಡ್ತಾ ಆರಿನ ಸಪೋರ್ಟ್ ಮಾಡ್ತಾನೆ ಒಂದು ಬೋರ್ಡು ಅನ್ನತ್ತೆ ಗೊತ್ತರು ಬಿ ಜೆ ಪಿ ಕ್ಯಾಂಡಿಡೇಟ್ ಬಗ್ಗೆ ಇತ್ತೆ ಮಲ್ತಿನ ತೊಂದರೆ ಎಂಕ್ಲಿಗೆ ಹಾಕಲಿನ ಪರಿಚಯ ಇದ್ದಿ ನನ್ನ ಪರಿಚಯ ಆವಡಾಯ್ತು ಇಂಬೇರೆಂಡ ಹೊಸ ಮುಖ ಪ್ರತಿಭೆ ಇತ್ತನಾಡು ಮುಖ ಇತ್ತನಾಡ್ದಾರ ಎಂಕ್ಲಿಗೆ ಅಕ್ಲ ಬಗ್ಗೆ ದಾಲ ಗೊತ್ತಿಜ್ಜಿ ಹೌದು
ಬೇರೆ ಬೇರೆ ಇತ್ತು ನೋಡ್ತಾರೆ ಪುತ್ತಿಲ ತುಂಬ ಇತ್ತು ನೋಡ್ತಾರೆ ಅವ್ರನ್ನ ಪರಿಚಯ ಇತ್ತು ನೋಡ್ತಾರೆ ಅವ್ರನ್ನ ಕಾರ್ಯವೈಖರಿ ಯಾರು ಮಾತ್ರ ಹಿಂದುತ್ವ ಇತ್ತೇರು ಹೆಚ್ಚು ನೋಡ್ತಾರೆ ಮಾರು ಧಾರ್ಮಿಕ ಕ್ಷೇತ್ರ ಯಾರು ಇತ್ತು ನೋಡಿದಾರೆ ಅವರೇ ಒಂದು 6 ಜನ ಅಂತ ಎಲೆಕ್ಷನ್ ಟೈಮ್ ಪುತ್ತೂರು ನಮ್ಮ ಇಲ್ಲೆಲ್ಲ ಫೀಲ್ಡ್ ವರ್ಕ್ ಆಗ್ತಾಯಿದೆ. ಬಿ ಜೆ ಪಿ ಅವ್ರದ್ದು, ಕಾಂಗ್ರೆಸ್, ಆಮ್ ಆದ್ಮಿ ಪಕ್ಷ, SDPI ಎಲ್ಲ ಬರ್ತಾ ಇದ್ದಾರೆ. ಇನ್ವಿಟೇಷನ್ ಎಲ್ಲ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಯಾರಿಗೊಂದು ಫೈಟ್ ಉಂಟು ಪುತ್ತೂರಿನಲ್ಲಿ? ಪುತ್ತೂರಲ್ಲಿ ಎಲ್ಲ ಫೈಟುಗಳಲ್ಲಿ ಎಲ್ಲ ಫೈಟ್ ಇದೆ. 3 ಪಕ್ಷನೂ 3 ಪಕ್ಷ ಅದೇ ಅದರಲ್ಲಿ ನೋಡಬೇಕು ಮತ್ತೆ ಯಾರು ವಿನ್ ಆಗ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದೇವೆ. ಯಾವ ಸೈಡ್ ಪಕ್ಷೇತರರಾಗಿ ನಿಂತಿರುವವರು ಫೈಟ್ ಕೊಡ್ತಾರಾ? ಅವ್ರದ್ದೇ ಇರ್ಬೋದು, ಅವ್ರದ್ದು ತುಂಬಾ ಇರ್ಬೋದು ಅಂತ ಕಾಣ್ತದೆ. ಯಾರಿಗೆ ಫೈಟ್ ಕೊಡೋದು? ಕಾಂಗ್ರೆಸ್ಸಿಗೆ ಫೈಟ್ ಕೊಡ್ತಾರಾ, BJPಗೆ ಫೈಟ್? ಎರಡಕ್ಕೂ ಕೊಡುವ ಸ್ಥಿತಿ ಅಲ್ಲ. ಹೌದು ಹೌದು, ಹೊಸಬ್ರಲ್ಲ ಹಾಗೆ. ನಿಮ್ಮ ಈ ಭಾಗದಲ್ಲಿ ಟ್ರೆಂಡ್ ಯಾರ ಪರ ಹೆಚ್ಚು ಒಲವು ಜಾಸ್ತಿಯಾಗಿ ಇಬ್ಬರದ್ದು ಇದೆ. ಪಕ್ಷೇತರ ಇದೆ, BJP ಇದೆ, ಕಾಂಗ್ರೆಸ್ ಇದೆ. ತುಂಬ ಜನ ಫೀಲ್ಡಲ್ಲಿ ಹೊಸಬ್ರೆಲ್ಲ ಇದ್ದಾರೆ. 2 ಪಕ್ಷದಲ್ಲಿ ಹೊಸಬ್ರು ಇದ್ದಾರೆ ತುಂಬ. ಹಾಗೆ ಬಂದರೆ ನಮಗೆ ಸಿಟಿ ಸ್ವಲ್ಪ ಡಾಮರ್ ಸೈಡ್ ಇಂಟರ್ಲಾಕ್ ಹಾಕಿ ಮತ್ತು ಚರಂಡಿ ಅದು ಆಗಿದೆ ಅಷ್ಟೇ. ಈಗ ಅಂದರೆ ಆ ಕಡೆ ಎಲ್ಲ ಬಾಕಿ ಇದೆ, ನಮಗೆ ಅದೊಂದು ಮಾತ್ರ. ಸಿಟಿ ಸ್ವಲ್ಪ ಚೆನ್ನಾಗಿದ್ದರೆ ಒಳ್ಳೆಯದಲ್ಲ. ಹೊಸಬ್ರಾದರೆ ಚೆಂದಾಗಿ ಮಾಡ್ತಾರೆ, ಹೊಸ ನಿರೀಕ್ಷೆಯಲ್ಲಿ ಇರ್ತಾರೆ ಎಲ್ಲ. ನಮಗೆ ಬೇರೆ ಬೇಡಿಕೆ ಏನಿಲ್ಲ, ಸಿಟಿ ಅದೊಂದು ಮಾತ್ರ. ಸಿಟಿ ಸ್ವಲ್ಪ ಚೆಂದ. ಹೌದು, ನೀರಿನಿಂದ ಅದೆಲ್ಲ ಇದೆ. ಇದು ಮಾತ್ರ ಫುಟ್ಪಾತಿಂದೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಸ್ವಲ್ಪ ಕಷ್ಟ ಇದೆ. ಬೇಕಾದಾಗೆ ಅವರು ಚರಂಡಿ ವ್ಯವಸ್ಥೆ ಮಾಡಿದರೆ ಪಾರ್ಕಿಂಗ್ ಸಿಗ್ತದೆ ಅಂಗಡಿಗಳಿಗೆಲ್ಲ. ಅದೊಂದು ಬೇಡಿಕೆ ಇದೆ ಅಷ್ಟೇ. ಇಲ್ಲ ತೊಂದರೆ ಇಲ್ಲ. ಪುತ್ತೂರಿನಲ್ಲಿ ಈಗ ನೋಡಬೇಕು ಯಾವ್ದು ಬರ್ತದೆ ಅಂತೇಳಿ. ಅಲ್ಲ ವ್ಯಕ್ತಿ ನೋಡಿ ಕೆಲವರು ಹಾಕ್ತಾರಲ್ಲ. ಪಾರ್ಟಿ ನೋಡೋದಿಲ್ಲ ಈ ಸಲ? ಅಲ್ಲ, ಎಲ್ಲರೂ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವರು ಪಾರ್ಟಿ ನೋಡ್ತಾರೆ, ಕೆಲವರು ವ್ಯಕ್ತಿಯನ್ನು ಹೋಗ್ತಾರೆ. ನಮಗೆ ಯಾರು ಕೆಲಸ ಮಾಡಿ ಕೊಡ್ತಾರೆ ಅವ್ರು ನೋಡ್ತಾರೆ. ಕೆಲವರು ಈ ಭಾಗದಲ್ಲಿ ಹೆಚ್ಚು ಗೊತ್ತಿಲ್ಲ ನನಗೆ, ಆ ಪರವಾಗಿ ಗೊತ್ತಿಲ್ಲ. ಕಟ್ಟಡ ಕಾರ್ಮಿಕರಿಗೆ ಅವರು ಇದು ಕೊಡ್ತಾರಲ್ಲ, ಕಟ್ಟಡ ಕಾರ್ಮಿಕರಿಗೆ ಇದು ಬೇರೆಲ್ಲ ಸೌಕರ್ಯ ಕೊಡ್ತಾರೆ, ಸವಲತ್ತು ಮತ್ತು ಸ್ಕಾಲರ್ಶಿಪ್ ಮಕ್ಕಳಿಗೆ. ಈ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಯಾವ ಸಹ ಇಲ್ಲ, ಗೊತ್ತಾಯ್ತಲ್ಲ. ಯಾರು ಅದನ್ನೊಂದು ಮುಂದೆ ತರಲಿಲ್ಲ. ಅವರಿಗೊಂದು ವಿಶೇಷವಾಗಿ ಸವಲತ್ತುಗಳು ಸಿಗುವಾಗೆ ಹೌದು, ಅವರ ಮಕ್ಕಳಿಗೆ ಅಂತ ವಿದ್ಯಾಭ್ಯಾಸಕ್ಕೆ. ಹೌದು, ಅದೇ ಹೇಳಿದ್ದು ನಾನು. ಕಟ್ಟಡ ಕಾರ್ಮಿಕರಿಗೆ ಮತ್ತೆ ಅದು ಇದೆಲ್ಲ ಕೊಡ್ತಾ ಇದ್ದಾರೆ ಅಲ್ಲ. ಅವಾಗ ಇದನ್ನು ಕೊಡುವುದು ಸಾಮಾನ್ಯ ಕೂಲಿ ಕಾರ್ಮಿಕರು ಅವರಿಗೆಲ್ಲ ಈ ಸವಲತ್ತು ಸಿಗಬೇಕು. ಹೌದೌದು, ಈಗ ಸಾಮಾನ್ಯ ಹೋಗೋರು ಇರ್ತಾರಲ್ಲ, ದೊಡ್ಡ ದೊಡ್ಡ ಕೆಲಸದವರು ಅಲ್ಲ ಇರೋದು, ಸಾಮಾನ್ಯದವರಲ್ಲಿ ಇರ್ತಾರಲ್ಲ, ಅವರಿಗೆಲ್ಲ. ಹೌದಾ, ಅಂಥವರಿಗೆ ಅಂತ ಇಲ್ಲ ಅಂತ ಅದೇ ಹೇಳಿದ್ದು ನಾನು. അവിടെ ಹೆಚ್ಚಿನ ಮೂಜಿ ಪಾರ್ಟಿ ಬಲ ಉಂಟದೆ ಅಂಚೇಳಿದ್ರೆ ತ್ರಿಕೋಣ ಸ್ಪರ್ಧೆ ಬರುವ ಮೂಜಿ ಪಾರ್ಟಿ ಪಂಡ ಕಾಂಗ್ರೆಸ್ BJP ಅರುಣ್ ಕುಮಾರ್ ಗೊತ್ತಿಲ್ಲ. ಅರುಣ್ ಪುತ್ರ ಚೂರು ಹೋಪ್ಸ್ ಜಾಸ್ತಿ ಉಂಟದೈತೆ. BJP ದವಿ ಓಟ್ ತಾರಿಗೆ ಬೋಪಣೆ ಅಂತ ಹೊಂಡ BJP ಚೂರು ಜಾಸ್ತಿ ಉಂಟು. ಯಾರು ಚೂರು ಯಂಗ್ ಅಂದತೆ ಅಂಚೆ ಅಂಬೀರ್ ಚೂರು ವೀಕ್ ಅಂಡದ ಕ್ಯಾಂಡಿಡೇಟ್ ಅಂಚೆ ಹೇಳ್ತಾ ಕನ್ನಡ ಕೊಡು ವೀಕ್ ಅಂಡ ಒಂಚೂರು ಅನುಭವ ಮಂಡ MLA ಕ್ಯಾಂಡಿಡೇಟ್ ಯಾರು ಅಂದು ಪುತ್ತೂರಿಗೆ ಹೆಂಚಿನ MLA ಕ್ಯಾಂಡಿಡೇಟ್ ಬೋಡಿ ಚೂರು ಪವರ್ಫುಲ್ ಬಡತೆ. ಪವರ್ಫುಲ್ ಅಭಿವೃದ್ಧಿಗಾರ ದೃಷ್ಟಿ ಹಿಂದುತ್ವ ಆಯ್ತು ನೆಟ್ ಮಾತಾಡಲ್ಲ. ಮತ್ತೊಂದು ರೇಂಜ್ ಆಯ್ತು ಒಂದೆರಡು ಬೆಲೆ ಅಂತ ಎಡ್ಡೆ ಆರೋಗ್ಯ ಕೊಡ್ತುಂಡು ಈ ಸಮಸ್ಯೆ ಇದಲ್ಲ ಜಾಣ ಪುತ್ತೂರು ಬರುವೇರೆ ಸರ್ತಿ ಬರ್ಪಣಂದುಂಡು ಪಣಿಯಾರ ಕಾಂಗ್ರೆಸ್ಗೆ ಲಾಭ ಒಂದಲ್ಲ ಅವು ಪಣಿಯಾರ ಐಕಣ್ಣ ತ್ರಿಕೋಣ ಸ್ಪರ್ಧೆ ಬರ್ಪಣ ಉಂಡು ಸರ್ ಉಂಡು ಬತ್ತೇರ ಓಟದಾಗಲು ಬತ್ತಿಸಿ ಹೊರಡತಿ ಅಲ್ಲ ನಮ್ಮ ಈಚೆ ಬರ್ಪಣೆ ತುಂಬ ಎಂಚ ಆ ಸೈಡ್ಗೆ ಒಂದು ಗೊತ್ತಿಸಿ ಏರೆಡ್ಡೆ ಅಂಬರೆ ಆಡೆ ಬಾಡ್ನೆ ಅಲ್ಲ ಅಕ್ಕಲು ಮಕ್ಕಳು ಪಾರ್ಟಿ ಗಿರಿಟಿ ನಮಗೆ ಒಳ್ಳೇದು ಚೆನ್ನ ಇಂಚ ಒಳ್ಳೆರು ಅಭಿವೃದ್ಧಿ ಕಾರ್ಯ ಮಲ್ಪೇರು ನಾಡೆ ಮಾಡ್ತಾರೆ. ಅದೇ ಜನಗಳು ಪಾತೇರ್ನಾಗ ಅಂದಾಜಿ ಎಂಚ ಏರ್ ಬರುವುದು ಅರುಣ್ ಕುಮಾರ್ ಪುತ್ತಿಲ ಬರುವ ಹೆಚ್ಚಿನ ವಿಷಯ ಕ್ಯಾಂಡಿಡೇಟ್ ರೆಡ್ ವೈಟ್ ಎಂಚ ಹಿಂದುತ್ವ ಮುಖ ರಕ್ಷಣೆಗಾಗಿ ಅಕಲ ಎಲೆಕ್ಷನ್ ಎಲ್ಲ ಅದೇ ಈ ಸಲ ಪುತ್ತಿಲರ ಮೇಲೆ ಎಲ್ಲರ ಅಭಿಮಾನ ಕಾಣ್ತಾ ಉಂಟು. ಹಾಗೆ ಅದೇ ಗೆಲ್ಲುವ ಲಕ್ಷಣ ಉಂಟು ಕಾಣ್ತದೆ. ಮತ್ತು ಹೇಳಲಿಕ್ಕೆ ಆಗೋದಿಲ್ಲ, BJP ಒಳ ಜಗಳದಿಂದ ಕಾಂಗ್ರೆಸ್ ಗೆಲ್ಲಲಿಕ್ಕೂ ಸಾಕು. ಆ ರೀತಿ ಹೆಚ್ಚು ಗೊತ್ತಿಲ್ಲರೆ ಎಲ್ಲಿಗೆ ಹೊಡೆದ್ರೂ ಗೊತ್ತಿಲ್ಲರೆ. ಎಲ್ಲ ಯಾರ ವಾಟ್ಸಪ್ ನೋಡಲಿ ಸ್ಟೇಟಸ್ ನೋಡಿ ಎಲ್ಲ ಗೊತ್ತಿಲ್ಲರದ್ದು. ಯಾವ ಊರು ಬೆಳ್ತಂಗಡಿ ಹೋದ್ರು ಕೂಡ ಸುಳ್ಯ ಹೋದ್ರು ಕೂಡ ಹೇಳೋರು ಎಲ್ಲರೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ.
ಮತ್ತೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಗೊತ್ತಿಲ್ಲರೂ ಸಂಘಟನೆ ವಿಷಯದಲ್ಲಿ ಎಲ್ಲರಿಗೂ ಬೇಕಾದ ಜನ ಅಂತೇಳಿ ಎಲ್ಲರೂ ಹೇಳ್ತಾರೆ. ಎಲ್ಲರೂ ಎಲ್ಲಿ ನೋಡಿದರೂ ಅವರದ್ದೇ. ಅದೇ ಸ್ವಲ್ಪ ಅಲ್ಲೇ ತೊಂದರೆ ಆದವರು. ಬಿ ಜೆ ಪಿಯವರು ಪುತ್ತಿಲನೇ ಕೊಡಬೇಕಿತ್ತು, ಕೊಡ್ತಿದ್ದರೆ ಬಿ ಜೆ ಪಿಯವರು ಪ್ರಚಾರಕ್ಕೆ ಹೋಗಬೇಕು ಅಂತ ಇಲ್ಲ ಆಯಿತು, ಗೆಲ್ತಿದ್ದರು. ಹಾಗೆ ನೋಡಬೇಕಂತಿಲ್ಲ, ಪ್ರಚಾರವೇ ಬೇಡ ಅವರಿಗೆ, ಹಾಗಿತ್ತು. ಆದರೆ ಈಗ ಈ ಸಲ ಸ್ವಲ್ಪ ವಾತಾವರಣ ಆಗುಂಟು, ಹಾಗೆ ಕಾಣ್ತದೆ. ಇದ್ದಾರೆ, ಆದರೆ ಅದು ಪಕ್ಷದ ಮೇಲೆ ಈ ಪುತ್ತೂರು ತಾಲೂಕಿನಲ್ಲಿ ಹಾಗೆ ಕಾಣ್ತದೆ. ಪಕ್ಷದ ಅಂದರೆ ಬಿ ಜೆ ಪಿಯ ಭದ್ರಕೋಟೆ ಅಲ್ಲ ಪುತ್ತೂರು ತಾಲೂಕು ಅಂತ ಹೇಳುವಂಥದ್ದು. ಆದರೆ ಹೆಚ್ಚಾಗಿ ಕಾಣೋದು ಗೊತ್ತಿಲ್ಲ ರೀ. ಕಟ್ಟುತ್ತಾರೆ ಅಂತ ಕಾಣ್ತಾ ಉಂಟು. ಹೇಗುಂಟು ಸರ್ ಎಲೆಕ್ಷನ್? ಎಲೆಕ್ಷನ್ ಬಾರಿ ತಂಡ ಉಂಟು, ನಾವು ತಂಡದಲ್ಲಿದ್ದೇವೆ. ನೀವು ತಂಡದಲ್ಲಿ ಈಗ ಅಭ್ಯರ್ಥಿಗಳೆಲ್ಲ ಹೇಗಿದ್ದಾರೆ? ತೊಂದರೆ ಇಲ್ಲ, ಅವರವರ ಪಕ್ಷಕ್ಕೆ ಅವರವರಿಗೆ ಬೇಕಾದ ಹಾಗೆ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದಾರೆ. ಟ್ರೆಂಡ್ ಅದರ ಬಗ್ಗೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ. ಹೊರಟ ಉಂಟಂತ ಹೇಳ್ಬೋದು, ಪತ್ರಿಕೆಯಲ್ಲಿ ನೋಡುವಾಗ ನಿಮ್ಮ ಕಾಣ್ತಾ ಉಂಟು. ಅದರಲ್ಲಿ ಪುತ್ತೂರಲ್ಲಿ ಎಲ್ಲ ಕಡೆ ಬಿರುಸಿನ ಪ್ರಚಾರ ಆಗ್ತಾ ಉಂಟು, ಎಲ್ಲ ಪಕ್ಷದವರದ್ದು ಕೂಡ. ಮತ್ತು ಪುತ್ತೂರು ಏನಂತೇಳಿ ಅದು ವಿಶೇಷವಾಗಿ ಏನು ನಮ್ಮ ಮಟ್ಟಿಗೆ ಇಲ್ಲ. ಈಶ್ವರಮಂಗಳೂರು ಬಿರುಸುದುಂಡು, ಮಾತೆಲ್ಲ ಬಿರುಸುದುಂಡು. ಕಾಂಪಿಟೇಷನ್ ಭಾರಿ ಟಫ್ ಉಂಡು. ಮೂಜಿ ಪಾರ್ಟಿ ತೊಲ ಇಲ್ಲ, ಮೂಜಿ ಎತ್ತಾರೆ 2 ಪಾರ್ಟಿ, ಒಂಜಿ ಪಕ್ಷ ಎತ್ತಾರೆ ಇತ್ತಲ್ಲ ಮೂಜಿ. ಅದೇ ಪಕ್ಷೇತರಗಳು ಉಂಡ ಈ ಸರ್ತಿ ಇಂಚಿಗೆ ಎಡೆ ಪಕ್ಷೇತರಗಿಲ್ಲ ಎಡೆ ಬೆಂಬಲ ಉಂಡು. ತೂಪುನಟ್ಟೆಗೆ ಜನಕ್ಕಳು ಪಾತಾರೆ ನಂದಾಜಿ. ಊರು ಇತ್ತೆ ಮೈನು ನೀರ್ದವೇ ಸಮಸ್ಯೆ. ನೀರ್ದ ಸಮಸ್ಯೆ ದುಂಬುರ್ದ ಉಂಡು, ಇತ್ತೆಲ್ಲ ಅಂಚನೆ ಉಂಡು, ಇದೆಲ್ಲ ಹರಿಯಾತೀಜಿ. ಕೆಲವು ಕಡೆ ಟ್ಯಾಂಕಿ ಬರ ಆದಂಡು ಅಂಡ ಟ್ಯಾಂಕಿ ಮಾತ್ರ ಆತನೆ ಆಯ್ತಾ, ಅಂದು ಇದೆಲ್ಲ ಆಗ್ತದೆ. ಸಪ್ಲೈ ಬರ ಆದಜಿ. ಕೆಲವು ಕಡೆ ಅರ್ಧೋಡು ಟ್ಯಾಂಕಿದ ಬೆಲೆ ಪೂರ ನಮ್ಮೊಂಜಿ ಪಕ್ಷ ಬಿಡುತ್ತೆ ಬಲ ಪಾರ ಪಕ್ಷ ಬರೋದೇ ನಮ್ಮೊಂಜಿ ಅಂದಾಜಿ ಭಾರತೀಯ ಜನತಾ ಪಾರ್ಟಿ ದುಮ್ಮೂರ್ತಿ ನಮ್ಮ ಇಟ್ಟು ಇನ್ನು ಓಡ್ಕೊಂಡು ಹೇಳ್ತಾರೆ. ನಮ್ಮೊಂಜಿ ಈ ಸರ್ತಿ ಎಲ್ಲ ಭಾರತೀಯ ಜನತಾ ಪಕ್ಷನೇ ವಿನ್ ಆಗೋದು ನಾನು. ಕೆಲವು ಪಕ್ಷ ಬಿಡುದು ಪೋತಿರತ್ತೆ ಅಂಚೆ ಹೇಳ್ತಾರೆ ಬಿ ಜೆ ಪಿಗೆ ಅಂಚೆ. ಕೆಲವು ಪಕ್ಷ ಬಿಡುದು ಪೋಯಲ್ಲ, ಅವು ಎಲ್ಲೆಲ್ಲಿ ಜವಣೀರು ಬಿಡುದು ಪೋತಿಪ್ಪೇರು ಅಲ್ಲ. ದುಂಬೂರ್ತಿ ಈ ಪಾರ್ಟಿ ಬೆಂದಂಗೆ ಎಲ್ಲ ಪೋತಿಜರು. ನಾನು ಪಕ್ಷ ಬಿಡ್ತವಲ್ಲ ಪೋವೇರು ಹೇಳ್ತಾರೆ. ಭಾರತೀಯ ಜನತಾ ಪಾರ್ಟಿಗೆ ಒಂಜಿ ಓಟು ಕೊಡೋದು ನಂಗೆ ನಂಜಿ ಅನಿಸಿತ್ತು. ಅಡೆ ಈತೆ ಯೂತ್ ಅಲ್ಲ ಹೊಸ ಓಟು ಹೈಯೆಸ್ಟ್ ಉಂಟು ಈ ಸರ್ತಿ. ಪೂರ ಎಂಚ ಬರು ಬಿ ಜೆ ಪಿಗೆ ಬರುವ ಪತ್ತಿಲ್ಲ ಹೊಸ ಓಟದೇನು ಅಂತೆ ಬಿ ಜೆ ಪಿಗೆ ಬರುವಂತೆ ಪತ್ತಿಲ್ಲ ಚಾನ್ಸ್ ಉಂಟು. ಹಾಂ ಪೂರ 100% ಹೊಸ ಓಟು ಪಾರ್ಟಿ ದಿಕ್ಕು ಕಣೆ ಅಂಡ ಟ್ರೆಂಡ್ ಹಂಚೊಂಡಿತ್ತೆ ಗೊತ್ತಿಲ್ಲ. ಅದೇ ಪಾರ್ಟಿ ಒಂದು ಭಾರತೀಯ ಜನತಾ ಪಕ್ಷಗಳ ನಮ್ಮ ಸಂಘದಾಗಲು ರೆಡ್ ಅನ್ಮಂತ ಒಂದೇ ಪುರ ಹಾವು ಆಯ್ತಾ ಇರೋಂತೆ ಪಾರ್ಟಿ ಬರೋದು ಒಂಜೇನ ಅನಿಸಿಕೆ. ಓಟು ಡಿವೈಡ್ ಆತು ಪೋಂಟಲ್ಲ. ಒಂದು ಭಾರತೀಯ ಜನತಾ ಪಾರ್ಟಿ ಒಂಜಿ ಸಾವಿರದ ಒಳಗೆ ಊಟ ಗ್ಯಾರಂಟಿ ಗೆಲ್ಪು ನನ್ನ ಅಭಿಪ್ರಾಯ. ಡಿವೈಡ್ ಆತು ಪೋತುಂಟು ಬಿ ಜೆ ಪಿ ಕ್ಯಾಂಡಿಡೇಟ್ ದುಂಬುರ್ತಿ ಇತ್ತಿನಾರು ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಐನಾರು ಇತ್ತಿನಾರ್ದ ಹೇಳ್ತಾರೆ. ಒಂಜಿ ಪುಂಜವಂತ ಪತಿ ಸೈಲೆಂಟ್ ಹತ್ತಂದೆ ವರ್ಕ್ದ ಬಗ್ಗೆ ಎಡ್ಡೆ ಅನ್ನುವಂತೆ ಗೊತ್ತಿಲ್ಲ ಎಡ್ಡೆ ಅನ್ನುವಂತೆ ಸಾಧಾರಣ ಊರಲ್ಲೇ ಬಿ ಜೆ ಪಿ ಹಿಡಿತ ಹಿಂದೂ ಜಾಗರಣ ವೇದಿಕೆ ಕ್ಲೇವರ್ ಆಯ್ತು ಅನ್ಕೊಂತಾರ ಎಂಚಂಡದ ಕ್ಲೇವರ್ ಏನಾದ್ರು ಅಂತ ಬರ್ತೀರಾ ಓಟದಾಗ ಎಕರೆ ಕೆಲಸ ಅನ್ಬಿಡ ಆಯ್ತು ಅನ್ನೋದು ಪಾರ್ಟಿ ಏರಿದಲ್ಲ ಆಚೆ ಕೆಲಸ ಆಚೆ ಎಕರೆ ಕೆಲಸ ಅನ್ಬಿಡಾಗ್ಲೋ ಬ್ಯಾಂಕಲ್ಲ ಬೆಲೆ ಒಬ್ಬ ಇಲ್ಲ ಪಾರ್ಟಿ ಆಪಾಗ ಎಂಚ ಮಾಡ್ತಾನೆ ಅಂಚ ಓಟು ದಾನಿಗೆ ಅಂಚ ಇಂಚನಿಂದ ತೊಂದರೆ ಇಲ್ಲ ಸರ್. ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡೋದು 38 ವರ್ಷ ಆಯಿತು. ಈಗಲೂ ಭಾರತೀಯ ಜನತಾ ಪಕ್ಷವೇ. ಅಂದರೆ ಈ ಸಲ ನಾವೊಂದು ಚೇಂಜಸ್ ಏನು ಚೇಂಜಸ್ ಅಂದರೆ ನಮಗೊಂದು ಹಿಂದುತ್ವದ ಬಗ್ಗೆ ನಾನಿದ್ದೀನಿ. ನಾವೆಲ್ಲರೂ ಇದ್ದೀವಿ. ಮತ್ತು ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಪರವಾಗಿಲ್ವಾ? ಇಲ್ಲ ಅಂದರೆ ನಮಗೆ ಇಲ್ಲಿ ಕೆಲವು ಘಟನೆಗಳು ನಡೆದವು. ಒಂದು ಆಯುಧ ಪೂಜೆ ಕೆಲವು ಗಲಾಟೆಗಳು, ಕಲ್ಲೆಸತ ಮಸೀದಿಯಿಂದ. ಯಾವುದನ್ನು ಕೇಳಲಿಕ್ಕೆ ಮುಂದೆ ಬರೋದಿಲ್ಲ. ಬಿ ಜೆ ಪಿಯವರು ಕೇಳಿದರು, ಬಿ ಜೆ ಪಿಯವರು ಅಂತಲ್ಲ, ಇಲ್ಲಿ ಅದಕ್ಕೆ ಸಂಬಂಧಪಟ್ಟವರು. ಆದರೆ ಹಿಂದುತ್ವಕ್ಕೆ ಹೋರಾಡುವಂಥ ನಮ್ಮ ಅರುಣ್ ಪುತ್ತಿಲರವರನ್ನು ಈ ಸಲ ಚುನಾಯಿಸಬೇಕು ಅಂತ ನಮ್ಮೆಲ್ಲರ ಅಂದರೆ ಹಿಂದುತ್ವಕ್ಕೆ ಬೇಕಾಗಿ ಸರ್. ಭಾಳ ತೊಂದರೆ ಆಗ್ತಾ ಉಂಟು ನಮಗೆ. ಹಿಂದುತ್ವ ಅಂದರೆ ನಮಗೊಂದು
ಈಗಿನ ಪರಿಸ್ಥಿತಿ ಅಂದರೆ ನಮಗೊಂದು ವೆಹಿಕಲ್ನಲ್ಲಿ ನಮ್ಮ 2 ವೀಲರಲ್ಲಿ ಹೋದರೆ 4 ವೀಲರ್ ಎದುರುಗಡೆಯಿಂದ ಬರುವಂಥ ಸಂದರ್ಭದಲ್ಲಿ ನಮಗೆ ಸೈಡು ಕೊಡುವಂಥ ವ್ಯವಸ್ಥೆ ಇಲ್ಲ. ಅಷ್ಟು ಇದು ಮಾಡ್ತಾ ಇದ್ದಾರೆ ನಮ್ಮ ವಿರೋಧಿಗಳು ಅಂತ ಹೇಳ್ಬೋದು. ಪರವಾಗಿ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಈ ಪುತ್ತೂರು ತಾಲೂಕಲ್ಲಿ ನಮಗೆ ಅಷ್ಟು ಕಾಣ್ತಾ ಇಲ್ಲ ಸರ್, ಅಷ್ಟು ಕಾಣ್ತಾ ಇಲ್ಲ. ಈಗ ಹಿಂದುತ್ವಕ್ಕೆ ಅಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಬೇಕಾಗಿ ತುಂಬ ಕಷ್ಟಪಟ್ಟು ದುಡಿದವರು ಅರುಣ್ ಪುತ್ತಿಲರವರು. ಈ ಸಲ ಅವರಿಗೊಂದು ಸ್ಥಾನ ಸಿಗ್ಬೋದು ಅಂತ, ಚಾನ್ಸ್ ಸಿಗ್ಬೋದು ಅಂತ ನಾವು ಭಾವಿಸಿದ್ದೆವು. ಅದು ಈಗ ಸಿಕ್ಕಿಲ್ಲ ಅವರಿಗೆ. ಅಂದರೆ ಅವರೊಂದು ಹಿಂದುತ್ವಕ್ಕೆ ಬೇಕಾಗಿ ಹೋರಾಡುವ ಒಬ್ಬರು ಅಭ್ಯರ್ಥಿ, ಒಂದು ವ್ಯಕ್ತಿ. ಹಾಗೆ ಅವರಿಗೆ ಗೆದ್ದು ಬಂದರೆ ಹಿಂದುತ್ವಕ್ಕೆ ಏನು ಸಮಸ್ಯೆ ಆಗಲಿಕ್ಕಿಲ್ಲ ಪುತ್ತೂರಲ್ಲಿ? ಇಲ್ಲ ಅಂತಲ್ಲ, ಅದೇ ಹೇಳಲಿಕ್ಕಾಗೋದಿಲ್ಲ ಸರ್. ಈಗ BJP ಅವರು ಎಲ್ಲರೂ ಇದಕ್ಕಿಂತ ಮೊದಲು ಕೆಲವು ಮಾತುಗಳನ್ನು ಹೇಳಿ ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ. ಅದು ನಮಗೆ ಅಷ್ಟು ಎದ್ದು ಕಾಣೋದಿಲ್ಲ ಅಂಥ ಕೆಲಸಗಳು. ಆದರೆ ಈ ಸಲ ಪುತ್ತಿಲರವನ್ನು ಗೆಲ್ಲಿಸಿ ಅವರಿಂದ ಏನಾದರೂ ನಮ್ಮ ಹಿಂದುತ್ವಕ್ಕೆ ಒಂದು ಆಧಾರ ಸಿಗಬಹುದು ಎನ್ನುವ ನಂಬಿಕೆ. BJPಯೇ ಜಾಸ್ತಿ ಹೇಳ್ತಾ ಇದ್ದಾರೆ. ಹೌದು, BJP ಒಲವು ಅಂತ ಕಾಣ್ತಾ ಉಂಟು ನಮಗೆ. ಪಕ್ಷೇತರರಾಗಿ ನಿಂತಿದ್ದಾರೆ BJPಯಿಂದಲೇ ಬಂಡಾಯ ಅದು ನಿಂತಿದ್ದಾರೆ. ಅದಕ್ಕೆ ಕಾಂಗ್ರೆಸ್ನಲ್ಲಿ ಕೂಡ BJPಯವರನ್ನೇ ನಿಲ್ಲಿಸಿದ್ದಾರೆ. ಅದು ನಾವು BJP, ನಮಗೆ BJPಯೇ ಬರಬೇಕು ಅಂತ ಉಂಟು. ಈಗ ಕಾಂಗ್ರೆಸ್ನಲ್ಲಿ ಕೂಡ BJP ಇದ್ದ ಕಾರಣ BJPಯಿಂದ ಎಲ್ಲ ಮತಗಳೆಲ್ಲ ಇಬ್ಬಾಗ ಅದು ಹೋಗ್ಲಿಕ್ಕಿಲ್ಲ. ಅದೇ ಅವರಿಗೆ ಕ್ಯಾಂಡಿಡೇಟ್ ಇಲ್ಲದೆ ಅವರು BJPಯಿಂದ ಕೊಂಡೋದಾಗಿರ್ಬೋದು. ನಮ್ಮ BJPಯವರು ಅದಕ್ಕೆ ಹೋಗಲಿಕ್ಕಿಲ್ಲ. ಅವರಿಗೆ ಕ್ಯಾಂಡಿಡೇಟ್ ಇಲ್ಲದೆ BJPಯವರನ್ನು ಕರೆದು ನಿಲ್ಲಿಸಿದಾಗಿರ್ಬೋದು. ಮತ್ತು ಅವರಿಗೆ ಹೇಗಾದರೂ MLA ಆಗಬೇಕು ಅಂತ ಇಲ್ಲಿ ಎಲ್ಲ ಇದ್ರೆ ಅಲ್ಲಿ ಹಾಗೆ ಅಂತ ಹೋದದ್ದಾಗಿರ್ಬೋದು. ಆದರೆ BJPಯವರು ಹೋಗಲಿಕ್ಕಿಲ್ಲ. ಅವರು ಹೋದ್ರು ಅಂತ BJPಯವರು ಹೋಗಲಿಕ್ಕಿಲ್ಲ. ನಮ್ಮ ಅಭಿಪ್ರಾಯ ಹಾಗೆ. ಕಾಂಗ್ರೆಸ್ ನಿಂತ ಅಶೋಕ್ ಕುಮಾರ್ ಅವರು ಒಳ್ಳೆ ಸಮಾಜ ಸೇವೆ ಎಲ್ಲ ಮಾಡ್ತಾ ಇದ್ದಾರೆ ಅಂತ ನಮಗೆ ಅವರ ಬಗ್ಗೆ ತುಂಬ ಗೊತ್ತಿಲ್ಲ. ಹೇಳುವುದು ಕೇಳಿದ್ದೇನೆ ಅಷ್ಟೇ, ಅಲ್ಲ ನಮಗೂ ಜಾಸ್ತಿ ಗೊತ್ತಿಲ್ಲ. BJP ಕ್ಯಾಂಡಿಡೇಟ್ ಹೇಗೆ ಸರ್? BJP ಕ್ಯಾಂಡಿಡೇಟ್ ಬದಲು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರೆಲ್ಲ ಆಗಿದ್ರಲ್ಲ, ಇಲ್ಲೆಲ್ಲ ಬರ್ತಾ ಇದ್ದಾರೆ. ನಮ್ಗೆ ಪರಿಚಯ ಉಂಟು. ಏಜ್ ಆಯಿತು ಸ್ವಲ್ಪ ಹೇಳ್ತಾರೆ. ಏಜ್ ಆದರು ಒಳ್ಳೆಯವರು. ನಾವು ತಿಳಿದ ಮಟ್ಟಿಗೆ ಅವರ ಮೇಲೆ ಏನು ಯಾವುದೇ ಯಾರು ಕಂಪ್ಲೇಂಟ್ ಹೇಳುವುದಿಲ್ಲ ಉಂಟು. ಯಾರ ಪರ ಬಿರುಸು ಜಾಸ್ತಿ? ನಾವು BJP ಪಕ್ಷದ ಪರವಾಗಿ ಆಶಾ ತಿಮ್ಮಪ್ಪನವರ ಪರವಾಗಿ ನಾವು ಬಿರುಸಿನ ಪ್ರಚಾರವನ್ನು ಮಾಡ್ತಾಯಿದ್ದೇವೆ. ಯಾಕೆ BJP ಅಂದರೆ ಅಭಿವೃದ್ಧಿಯಾಗಿದೆ ನಮ್ಮ ಊರಲ್ಲಿ. ಪ್ರತಿಯೊಂದು ಗಲ್ಲಿನ ರಸ್ತೆಗಳಲ್ಲಿ ಕಾಂಕ್ರೀಟೀಕರಣ ಮಾಡಿದ್ದೇವೆ. ಮತ್ತು ನಮ್ಮ ಸುಳ್ಳೆಪ್ಪದ ಈಶ್ವರಮಂಗಲದಿಂದ ಸುಳ್ಳೆಪ್ಪದ ಹೋಗೋ ರಸ್ತೆ ಡಾಮರೀಕರಣ ಕಂಡ ದಿನ ಇರಲಿಲ್ಲ. ಅದು ನಮಗೆ ಆಗಿದೆ, ಉತ್ತಮವಾಗಿ ಆಗಿದೆ. ನಮ್ಮ ಹನುಮಗಿರಿಯಿಂದ ನಿಡ್ಪಳ್ಳಿ ತನಕ ಈ ರಸ್ತೆಗಳಾಗಿದ್ದಾವೆ. ಇದು ಆಗುವಂಥ ನಮ್ಮ ಕನಸಿನಲ್ಲೂ ನಾವು ಎಣಿಸಿರಲಿಲ್ಲ. ಆದ್ದರಿಂದ ನಮ್ಮ ಗ್ರಾಮ ಏನು ನಮ್ಮ ಶಾಸಕರು ಏನು ಮಾಡಬೇಕು, ನಮಗೆ ಏನು ಅನುದಾನ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಈ ಸಾರಿ BJPಗೆ ಏನು ನಾನೊಬ್ಬ ಬೂತಿನ ಕಾರ್ಯದರ್ಶಿ. ಅದು ಎಷ್ಟು ನಾವು ನಮ್ಮ ಕೈಯಿಂದ ಆಗುವಂಥ ಎಷ್ಟು ಕೆಲಸ ಮಾಡಲಿಕ್ಕಾಗ್ತದೆ ಅಷ್ಟು ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾವು ಆಗಿರ್ಬೋದು ಕ್ಯಾಂಡಿಡೇಟು ಇವರು ಸೆಲೆಕ್ಷನ್ ಮಾಡೋದರಲ್ಲಿ ಎಡವಿರ್ಬೋದು. ಆದರೆ ನಮಗೆ ಪಕ್ಷ ಏನು ಕೊಟ್ಟಿದೆ ಅನ್ನೋದು ಮುಖ್ಯ. ನಮಗೆ ಪಕ್ಷ ಏನು ಕೊಟ್ಟಿದೆ ಅನ್ನೋದು, ಮತ್ತು ಇವರು ಕ್ಯಾಂಡಿಡೇಟ್ನ ಬಗ್ಗೆ ಅದರ ಹಿಂದೆ ನಮ್ಮ ಪಕ್ಷದ ಹಿರಿಯರಿದ್ದಾರೆ. ಅದು ಯಾವ ರೀತಿ ಬೇಕೋ ಆ ರೀತಿ ಅವರು ಏನು ಬದ್ಧತೆಯನ್ನು ಮಾಡಿದ್ದಾರೆ ಅದಕ್ಕೆ ನಾವು ಸಿದ್ಧತೆ ಮಾಡ್ಕೊಳ್ತೀವಿ. ನಾವು ಈಗ BJPಯಲ್ಲಿ ಇದ್ದವರೇ ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರರಾಗಿ ನಿಂತಿದ್ದಾರೆ. ಹೌದು, BJPಯ ಮತಗಳು ಇಬ್ಬಾಗವಾಗಿ ಹೊಡೆದು ಹೌದು BJPಗೆ ಹಿನ್ನಡೆ ಆಗಲಿಕ್ಕಿಲ್ಲ. ಹಿನ್ನಡೆ ಆಗಲಿಕ್ಕಿಲ್ಲ ಅನ್ನೋದು ಒಂದು ನಮ್ಮ ಸಮೀಕ್ಷೆ ಪ್ರಕಾರ, ನಮ್ಮ ಒಂದು ರಾಜಕೀಯದ ಅನುಭವ ಪ್ರಕಾರ ಅರುಣ್ ಪುತ್ತಿಲ ಅವರಿಗೆ ಎಲ್ಲೋ ಒಂದು 10-15 ಸಾವಿರ ಮತಗಳು ಸಿಗ್ಬೋದು ಅನ್ನೋ ನಮ್ಮ ನಿರೀಕ್ಷೆ. ಅದರಿಂದ ಭಾಜಪಗೆ ಈ ಸಾರಿ ಗೆಲುವಿಗೆ ಚಾನ್ಸ್ ಇರೋದು ಏನು ಗೊತ್ತಾಗಲಿಕ್ಕಿಲ್ಲ. ಗೆದ್ದು ಬಂದ ಅಭ್ಯರ್ಥಿಯಿಂದ ನಮ್ಮೂರಿಗೆ ನಿರೀಕ್ಷೆಗಳು ಇವಾಗ ಸದ್ಯದ ಮಟ್ಟಿಗೆ ಏನಿಲ್ಲ. ನಮಗೆ ಏನು ಇಲ್ಲಿಗೆ ಅನುದಾನಗಳು ಬರಬೇಕು. ನಮಗೆ ಮುಖ್ಯವಾಗಿ ಇದ್ದದ್ದು ಇಲ್ಲಿ ಹನುಮಗಿರಿ ರಸ್ತೆ, ಒಂದು ಸುಳ್ಳೆಪದ ರಸ್ತೆ ನಮಗೆ ಇಂಪಾರ್ಟೆಂಟಾಗಿ ಇತ್ತು. ಮತ್ತು ನಮ್ಮ ಈಶ್ವರಮಂಗಲದ ಸರ್ಕಾರಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಿದ್ದಾರೆ. ಸಾಧಾರಣ ಇಲ್ಲಿ ಬೇಕಾಗುವಂಥದ್ದು ನಮ್ಮ ಊರಿಗೆ ನಮ್ಮ ಶಾಸಕರು ಇಲ್ಲಿವರೆಗೆ ಕೊಟ್ಟಿದ್ದಾರೆ. ಅದರಿಂದ ನಿರೀಕ್ಷೆ ಇನ್ನೇನಿಲ್ಲ. ಮತ್ತು ಮುಂದೆ ನೋಡಬೇಕು. ಪರವಾಗಿಲ್ಲ, ಒಳ್ಳೆ. ನಾವು BJP ಮೊದಲಿಂದಲೂ BJP. ಯಾರು ಬಂದರೂ BJP. ಕ್ಯಾಂಡಿಡೇಟ್ ಯಾಕಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು, ಅಡ್ವಾಣಿ ಅವರು ಕಟ್ಟಿದಂಥ ಪಕ್ಷ. ಅವರಿಬ್ಬರು ಕಟ್ಟಿದರು. ಕರ್ನಾಟಕದಲ್ಲಿ ಯಡಿಯೂರಪ್ಪರು ಕಟ್ಟಿದ ಪಕ್ಷ. ಅವರೊಂದು ಪಕ್ಷವನ್ನು ಕಟ್ಟಲಿಕ್ಕೆ ಎಷ್ಟು ಕಷ್ಟ ಬಂದಿದ್ದಾರೆ. ಇವಾಗ ಇದ್ದಾರೆ ಅಂತ ಹೋಗಿ ಎಲ್ಲರೂ ಸ್ವಾತಂತ್ರ್ಯ ಯಾವುದು ಬೇಕಾದ್ರೂ ಮಾಡಿಕೊಳ್ತಾರೆ. ಅದು ಅವರವರ ಸ್ವಾರ್ಥಕ್ಕೋಸ್ಕರವಾಗಿ.
ಒಂದು ದೇಶವನ್ನು ಉದ್ಧಾರ ಮಾಡೋದಿದ್ರಿಂದ ರಾಜ್ಯವನ್ನು ಊರನ್ನು ಉದ್ಧಾರ ಮಾಡಬೇಕು ಅಂತಂದರೆ ಒಂದು ಶಾಸಕನಾಗಬೇಕಂತಿಲ್ಲ, ಸ್ವಂತ ಮಾಡ್ಬೋದು ಅವನಿಗೆ. ಒಂದು ಶಾಸಕನಾಗಿ ಆಗಲಿ ಅವನು ಇದಾಗಿ ಅವನು ಯಾವುದೇ ಹುದ್ದೆ ಇದ್ದು ಅವನು ಮಾಡುವಂಥ ದೇಶ ಸೇವೆ ಮಾಡ್ಬೋದು, ಸಮಾಜ ಮಾಡ್ಬೋದು. ಏನು ಎಷ್ಟೋ ಜನ ಇದ್ದಾರೆ ಸಮಾಜ ಸೇವೆ ಮಾಡ್ಬೋದು, ಸ್ವಂತ ಯಾರು ಯಾವುದೇ ಹುದ್ದೆ ಇಲ್ಲದೆ ಮಾಡಿದವರು ಎಷ್ಟೋ ಜನ ಇದ್ದಾರೆ. ಇಲ್ಲಪ್ಪ, ಆಗೋದಿಲ್ಲ, ಖಂಡಿತ ಆಗೋದಿಲ್ಲ. ಕೆಲ ಸ್ವಾರ್ಥಿಗಳು ಮಾಡ್ಬೋದು, ಅವರ ಸ್ವಾರ್ಥಕ್ಕೆ ಬೇಕಾಗಿ ಪಕ್ಷ ನೋಡಿಯುವಂಥ ಮಾಡ್ಬೋದು ಅಷ್ಟೇ. ಮತ್ತು ಬೇರೆ ಯಾವುದೇ ವಿಷಯದಲ್ಲಿ ಪಕ್ಷ ನೋಡಿಯುವಂಥ ಪಕ್ಷದಲ್ಲಿ ನಿಷ್ಠಾವಂತರಿದ್ದಾರೆ ಖಂಡಿತ ಇದ್ದಾರೆ. ಯಾಕಂದರೆ ಈಗ ಪಕ್ಷ ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ದುಡಿಯೋರು ಪ್ರಾಮಾಣಿಕ ಈಗಲೂ ದುಡಿತಿದ್ದಾರೆ, ಪ್ರಾಮಾಣಿಕವಾಗಿ ದುಡಿತಿದ್ದಾರೆ. 2, 3, 4, 5 ಸಾವಿರದ ಒಳಗೆ ಬರ್ತಾರೆ ಖಂಡಿತ. ಎಲೆಕ್ಷನ್ದ ಫುಲ್ ವಿಸಿ ಇರುಳ್ಳ ಎಂಕ್ಲ ಓಟು ಒಂಜಿ ಸರ್ತಿ ಪುತ್ತಲಂಗೆಲ್ಲ ಪೋಡೋದಿಲ್ಲ. ಪುತ್ತಲ ಎಂಕ್ಲು ನಳಿನ್ ಕುಮಾರ್ ಜಪ್ಪ ಓಡೋದಿಲ್ಲ. ನಳಿನ್ ಕುಮಾರ್ ಜಪ್ಪ ವಿಷಯ ಆರು ಬಾರಿ ಡೊಂಗಿ ಅಂತ ಉಳ್ಳೇರು ನಮಕ್ ನಮ್ಮ ಹಿಂದೂ ಸಂಘಟನೆ ಎಂಕ್ಲ ಏನೇ ಪುಟ್ಟು BJP ಅಂಡ್ಲ ಈ ಸರ್ತಿ ಓಟು ಒಂಜಿ ಪೈತಿಲ್ಲ. ನಳಿನ್ ಕುಮಾರ್ದೆಲ್ಲ ಓಟಿಗೆ ಉಂತೀಚರ ನಳಿನ್ ಕುಮಾರ್ ಆರು ನೆಕ್ಸ್ಟ್ MP ಗೆ ಉಂತಿರಲಿ, ನಮ್ಮ ಮೋದಿನ ಪರವಾದ ಇಪ್ಪಣಗಳು ಅದು ನೆಕ್ಸ್ಟ್ MP ಗೆ ಯಾರು ಇಪ್ಪಿರಲಿ ಆ ಉದ್ದೇಶ ಉಂಟು. ಆರು ಅಂತಂದ ಕೂಡ ಎಂಕ್ಲೊಂಜಿ ಎಂಚ ಕೂಡ ಒಂಜಿ ನಮ್ಮ ಎಂಚ ಇಂಥ ಯಾರನ್ನು ಕುಮಾರ್ ಪುತ್ತಿರ ಎಂಚ ಅಂತೀರ ಅವು ಟೈಪ್ ಮಾಡ್ಕೊಂಡು ಅಂಚೆ ಪ್ಲ್ಯಾನ್ ಮಾಡ್ಕೊ. ಕಾರಣ ಆಗಲ್ಲ ಮಿಸ್ಟೇಕ್ ಒಂಜಿ ಲೂಸ್ ಅಭ್ಯರ್ಥಿನ ಒಣತ್ತದು ಎಡ್ಡೊಂಜಿ ಕ್ಯಾಂಡಿಡೇಟ್ BJP ಲೂಸ್ ಅಭ್ಯರ್ಥಿನ ಬಂದ ಎಂಕ್ಲ ಆಯ್ತಾ ಅಮ್ಮನ ಎಂಕ್ಲ ಊರದಾಗಲೇ ಇಜ್ಜಂಡ ನಳಿನ್ ಕುಮಾರ್ ವಿರುದ್ಧವಾದ ಪಣೊಂದೆಲ್ಲಾರು ಅಂಡ ರಾಜ್ಯಾಧ್ಯಕ್ಷರು ಮಂತ್ರಿ ಪಾರ್ಟಿ ಮಂತೀರಿ ನಾನು ಎಂಕ್ಲೆ ಬರ್ಸಿಂದ ಆತಂడి ಎಂಕ್ಲೆ ಈ ಬುಡದಾಗಲೇ ಬರ್ಸಿಂದ ಆತಂడి ಬಾಕಿ ಗಿಡಿಪ್ಪು ಬೇರೆ ವಿಷಯ ಪುತ್ತಿಲ ಬರೋದು ಎಂಕ್ಲ ಭಯಂಕರ ಪ್ರಯತ್ನ ಅಂತಲ್ಲ ಪುತ್ತಿಲಂಗೆಲ್ಲ ಪಡೋದು ಭಯಂಕರ ಪ್ರಯತ್ನ ಅಲ್ಲ. BJP ಕ್ಯಾಂಡಿಡೇಟ್ ಯಾರು ನಿಜ BJP ಕ್ಯಾಂಡಿಡೇಟ್ ಅಭ್ಯರ್ಥಿ ಯಾರಂದ್ರೆ ಎಂಕ್ಲೆಗೆ ಯಾರ ಬಗ್ಗೆ ಮಾಹಿತಿ ಇಜ್ಜಿ ಏರುದಾಯದ ಬಂಡದೇ ಗೊತ್ತಿಜ್ಜಿ. ವೀಕ್ಷಕರೇ, ಇದು ಈಶ್ವರಮಂಗಲ ಭಾಗದ ಜನರು ಮತದಾರರು ಹೇಳಿರ್ತಕ್ಕಂತಹ ಅಭಿಪ್ರಾಯಗಳು. ಈ ಬಾರಿಯ ಚುನಾವಣೆ ಹಿನ್ನೆಲೆಯಲ್ಲಿ ವಿಭಿನ್ನವಾದಂತಹ ಅಭಿಪ್ರಾಯಗಳನ್ನು ನೀಡಿದ್ದಾರೆ. ತ್ರಿಕೋನ ಸ್ಪರ್ಧೆ ಅಂತ ಕೆಲವರು ಹೇಳಿದ್ದಾರೆ, ಏಕಮುಖ ಸ್ಪರ್ಧೆ ಅಂತ ಕೂಡ ಕೆಲವರು ಹೇಳಿದ್ದಾರೆ. ಅಂದರೆ ಪಕ್ಷದ ನಿಷ್ಠೆಯಲ್ಲಿದ್ದವರು, ನಿಷ್ಠಾವಂತರು, ಪಕ್ಷದಲ್ಲಿ ಕೂಡ ಹಿತಾಸಕ್ತಿಯನ್ನು ಹೊಂದಿದ್ದಂತಹ ಮತದಾರರು ಕೂಡ ಇದ್ದಾರೆ. ಅದಲ್ಲದೆ ಈ ಬಾರಿ ಬದಲಾವಣೆಯನ್ನು ಕೂಡ ಕಾಣಬೇಕು ಎನ್ನುವಂತಹ ಮತದಾರರು ಕೂಡ ಇದ್ದಾರೆ. ಹಾಗಾಗಿ ಎಲ್ಲವೂ ಕೂಡ ಮತದಾನದ ನಂತರ, ಚುನಾವಣೆಯ ನಂತರ ಮೇ 13ಕ್ಕೆ ಅದು ನಿರ್ಧಾರವಾಗಬೇಕಷ್ಟೇ ಎನ್ನುವಂತಹ ಅಭಿಪ್ರಾಯವನ್ನು ಕೊಟ್ಟವರು ಕೂಡ ಸಾಕಷ್ಟು ಮಂದಿ ಇದ್ದಾರೆ. ಆದರೂ ಸಾಕಷ್ಟು ತಮ್ಮ ಬೇಡಿಕೆಗಳನ್ನು, ಸಮಸ್ಯೆಗಳನ್ನು ಕೂಡ ತಮ್ಮ ಮುಂದೆ ಇಟ್ಟಿದ್ದಾರೆ. ಇದು ಈಶ್ವರಮಂಗಲ ಭಾಗದ ಜನರ ಅಭಿಪ್ರಾಯ. ಗ್ರಾಮಕ್ಕೊಂದು ರೌಂಡ್ನಲ್ಲಿ ಗೌತಮ್ ಶೆಟ್ಟಿ ಮತ್ತು ಉಮೇಶ್ ಮಿತ್ತಡ್ಕ, ಸುದ್ದಿ ನ್ಯೂಸ್, ಪುತ್ತೂರು. ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್. ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 990222 26466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.